ವಿದ್ಯಾರ್ಥಿ ಸಚಿವರನ್ನು ಅವರು ಕೂಡ ಸ್ವಾಗತಿಸ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆ. ಯಾರು ಓಡಾಡ್ತಿದ್ದಾರೆ ಪಕ್ಕದಲ್ಲಿ ಆ ಏರಿಯಾದಲ್ಲಿ ಮೊಬೈಲ್ ಯಾರು ಯೂಸ್ ಮಾಡ್ತಿದ್ದಾರೆ ನೈಟ್ ಆ ಮೊಬೈಲ್ ಸ್ವಲ್ಪ ಡಂಪ್ ಮಾಡಿ ಅಲ್ಲ. ನಿಮಗೆ ಡಿಪಾರ್ಟ್ಮೆಂಟ್ಗೆ ಒಬ್ಬ ಕಳ್ಳನ್ನು ಹಿಡಿಬೇಕಾದ್ರೆ 100 ಅವಕಾಶಗಳಿದೆ. ಇನ್ನೊಂದು ಕಡೆ ಈ ಬೋರ್ವೆಲ್ ಕೇಬಲ್ ಇದೆ ಅಲ್ಲ, ಅದನ್ನು ಕಟ್ ಮಾಡಿ ಥೆಫ್ಟ್ ಮಾಡೋದು. ನಾನು ನಿಲ್ಲಿಸಿ ಚುನಾವಣೆಯಲ್ಲಿ ಸಂದರ್ಭ ಬೇಗ ಕೆಲವರು ನೀರು ಸಿಗದೆ ಮಾಡಲಿಕ್ಕೆ ಬೇಕೇ ಕೆಲವರು ಮಾಡೋದು ಅಂತೇಳಿ ಅದು ಏನು ಕಂಪ್ಲೇಂಟ್ ಮಾಡಿ ಕೊಡಲಿಕ್ಕೆ ನಿಮ್ಮ ಮನೆ ಎಫ್ಐಆರ್ ಮತ್ತೆ 50 ಕೋಟಿ ಕಡೆ ಮಾಡಿದ್ದಾರೆ. ಸೊ ಇದನ್ನು ಮತ್ತೆ ಹಚ್ಚಬೇಕಲ್ಲ ಈಗ. CC ಕ್ಯಾಮರಾ ಯಾರು ಓಡಾಡ್ತಿದ್ದಾರೆ ಪಕ್ಕದಲ್ಲಿ ಆ ಏರಿಯಾದಲ್ಲಿ ಮೊಬೈಲ್ ಯಾರಾದ್ರೂ ಯೂಸ್ ಮಾಡ್ತಿದ್ದಾರೆ ನೈಟ್ ಆ ಮೊಬೈಲ್ ಸ್ವಲ್ಪ ಡಂಪ್ ಮಾಡಿ ಅಲ್ಲ. ನಿಮಗೆ ಡಿಪಾರ್ಟ್ಮೆಂಟ್ಗೆ ಒಬ್ಬ ಕಳ್ಳನ್ನು ಹಿಡಿಬೇಕಾದ್ರೆ 100 ಅವಕಾಶಗಳಿದೆ. ಅದನ್ನು ಮೈಂಡ್ ಅಪ್ಲೈ ಮಾಡಬೇಕು. ಈಗ 4 ಸ್ಪಾಟ್ ಮೊಬೈಲ್ ಡಂಪ್ ಮಾಡಿ ಸುತ್ತಮುತ್ತ ಯಾರ್ದೆಲ್ಲ ಮೊಬೈಲ್ ಇತ್ತು ಆ ಟೈಮ್ ಅದು ಗೊತ್ತಾಗ್ತದೆ, ಅವನು ಹಿಡಿಯಿರಿ. ಅದು ಮಾಡಲಿ ಮೊಬೈಲ್ ಟವರ್ ಆಫ್ ಮಾಡಿದಾಗ ಲಕ್ಷಾಂತರ ಕಾಲು ನೀರಷ್ಟು ಗೊತ್ತಾಗಲ್ಲ ಮಾಡಿ ಯಾವುದು ಕಾಮನ್ ನಂಬರ್ಸ್ ನಮ್ಮದು ಮೊದಲಾದ್ಯತೆ ಈಗ ಒಂದು ಮಳೆಗಾಲಕ್ಕೆ ಸಂಬಂಧಪಟ್ಟಾಗಿ ಫಸ್ಟ್ ಯಾವಾಗ ಮಳೆ ಬರ್ತದಂತ ಗೊತ್ತಾಗುತ್ತೆ. ಯಾವಾಗ ಮಳೆ ಸ್ಟಾರ್ಟ್ ಆಗ್ತದೆ ಗೊತ್ತಾಗೋದು. ಒಮ್ಮೆ ಮಳೆ ಬಂದರೆ ಪ್ರಾರಂಭ ಆದರೆ ಮತ್ತೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ತೋಡು ಬಂದಾಯಿತು, ಇಲ್ಲಿ ಚರಂಡಿ ಬಂದಾಯಿತು, ಇಲ್ಲಿ ಆಗಬೇಕು ಗೊತ್ತಾಯ್ತಾ. ಹಾಗೆ ಒಮ್ಮೆಲೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಿಮ್ಮಲ್ಲಿ ಎಷ್ಟೆಲ್ಲ ಡ್ರೈನ್ ಇದೆ ಆ ಡ್ರೈನ್ ಇನ್ಲೆಟ್ ಮತ್ತು ಔಟ್ಲೆಟ್ ಕ್ಲಿಯರ್ ಮಾಡೋ ಜವಾಬ್ದಾರಿ ನಿಂತು. ಅದಕ್ಕೆ ಏನು ಮಾಡಿ ವಾಟ್ ಇಸ್ ಆಕ್ಷನ್ ಪ್ಲಾನ್ ಮಾಡಿ ಹೇಗೆ ನೋಡೋದು? ಒಟ್ಟಿಗೆ 10 ಡ್ರೈನ್ಸ್ನ ಐಡೆಂಟಿಫೈ ಮಾಡಿದ್ದಾರೆ. ಅದು 10 ಡ್ರೈನ್ಸ್ ಸ್ಟ್ರಾಂಗ್ ವಾಟರ್ ಡ್ರೈನ್ಸ್ ಮೇಜರ್ ಯೂಸ್ ಒಂದು ಉಳ್ಳಾಲ ಬೈಲಿಂದ ಮಿಲ್ಲತ್ ನಗರ ಮೈನರ್ ಬಿತ್ತಂಕ, ಉಳ್ಳಾಲ ಬೈಲಿಂದ ಮಿಲ್ಲತ್ ನಗರ ಮೈನರ್ ಬಿತ್ತಂಕ, ಅಂದರೆ ಪ್ರಕಾಶ್ ಗುತ್ತೂರ ಮನೆಯಿಂದ ಮಿಲ್ಲತ್ ನಗರ ತನಕ ಮೈನರ್ ಬಿತ್ತಂಕ. ಇನ್ನೊಂದು ಮಿಲ್ಲತ್ ನಗರದ ಬಂಡಿಕೋಟೆ ತನಕ ಇಟ್ಸ್ ಅಬೌಟ್ 700 feet ಲೆಂತ್. ಮತ್ತು ಇನ್ನೊಂದು ಧರ್ಮನಗರದಿಂದ ಉಳ್ಳಾಲ ಬೈಲಿ 500 feet. ಇನ್ನೊಂದು ರೈಲ್ವೆ ಸ್ಟೇಷನ್ ರಾಜೇಶ್ ಕೌನ್ಸಿಲ್ ಅವ್ರ ಮನೆ ತನಕ ಅಲ್ಲಿಂದ. ಮತ್ತು ಇನ್ನೊಂದು ಕೆರೆಬೈಲಿ ಗುಡ್ಡೆಯಿಂದ ಕಲ್ಲಪ್ಪು ಜಂಕ್ಷನ್ ತನಕ ಒಂದು ಗಂಟಿದ್ದು ಅದರ ಒಂದು 1 ಕಿಲೋಮೀಟರ್ ಲೆಂತ್ ಉಂಟು ಸರ್. ಮತ್ತು ಇನ್ನೊಂದು ಬಬ್ಬುಗಟ್ಟೆ ಸ್ಕೂಲ್ ಎಜಸೆಂಟ್ ಅದೊಂದು 500 feet ಉಂಟು. ಮತ್ತು ಸಮರ್ಸೆಟ್ ಮುಖಚೇರಿ ಟು ಸೀಗುಡಿ ಹೋಗೋದು ಅದೊಂದು 1 ಕಿಲೋಮೀಟರ್ ಉಂಟು ಅದು ಟ್ರೈನ್. ಮತ್ತು ಮದಾನಿ ಸ್ಕೂಲ್ ಟು ರೈಲ್ವೆ ಸ್ಟೇಷನ್ ಇದು ಈಗ ಹಿಟಾಚಿ ಹಾಕಿ ಬೈ ವೆಡ್ನೆಸ್ಡೇ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತೀವಿ ಸರ್. 3 ಹಿಟಾಚಸ್ ಬೀಳ್ತದೆ ಈಗೆಲ್ಲ ಎಲ್ಲ ಕಡೆ ಒಟ್ಟಿಗೆ 3 ಹಿಟಾಚಿ ಬೀಳ್ತದೆ ಸರ್. ಸರ್ ಇನ್ನು ಉಳಿದಂತೆ ಸರ್ ಒಂದು ನಿಮಿಷ ಸರ್, ಇನ್ನು ಉಳಿದಂತೆ ಇನ್ ಬಿಟ್ವೀನ್ ಕೆಲವು ವಾಟರ್ ಲೈನ್ಸ್ ಇರ್ತದಲ್ಲ ಸರ್, ಅದು ಮ್ಯಾನ್ಯಲ್ ಆಗಿ ತೆಗಿತಾರೆ. ಅದಕ್ಕೆ ಸ್ಪೆಟ್ಟಿಂಗ್ ಸೆಟ್ ಮಾಡಿದ್ದಾರೆ. ಅದು ಇದು ಟ್ರೈನ್ ಇನ್ ಬಿಟ್ವೀನ್ ಲೈನ್ಸ್ ಬರ್ತದೆ ಸರ್. ಈ ಟ್ರೈನ್ಸ್ ಆಫ್ ಸೇಮ್ ಬಿಡ್ತಿ ಇಲ್ಲ, ಇನ್ ಬಿಟ್ವೀನ್ ಕೆಲವು ವಾಟರ್ ಲೈನ್ಸ್ ಕಡೆ ಮ್ಯಾನ್ಯಲ್ ಲೇಬರ್ ಯೂಸ್ ಮಾಡಿ ತೆಗಿತೇವೆ ಸರ್. ಈಗ ಸರ್ ಲಾಸ್ಟ್ ಇಯರ್ ಒಳ್ಳೆ ಕೆಲಸ ಮಾಡಿದ್ರೆ ಅಲ್ಲ ಸರ್, ಇದೆಲ್ಲ ಲಿಸ್ಟ್ ನಿಮಗೆ ಯಾರು ಕೊಡ್ತಾರೆ ಸರ್? ನೀವೇ ಫೈಂಡ್ ಔಟ್ ಮಾಡಿದ್ದ ಅಲ್ಲ ಕೌನ್ಸಿಲರ್ಸ್ ಗಮನಕ್ಕೆ ಎಲ್ಲ ಇದನ್ನೇ ಮಾಡಿದ್ವಿ. ಗೂಗಲ್ ಅರ್ಥ ಉಂಟಲ್ಲ, ಗೂಗಲ್ ಅರ್ಥ ಫೈಂಡ್ ಔಟ್ ಮಾಡಿದ್ದು ಸರಿ ಹೊರತುಪಡಿಸಿ ಬೇರೆ ಸಹ ಉಂಟು ಅಲ್ಲ. ನೀವು ಈಗ 7-8 ಕಡೆ ಐಡೆಂಟಿಫೈ ಮಾಡಿದ್ದೀರಿ. ಇದರ ಹೂಲೆತ್ತಿದ್ದರೆ ನಮ್ಮ ಸಮಸ್ಯೆಗೆ ಪರಿಹಾರ ಆಗ್ತದಾ? ಅಲ್ಲ, ಇದು ಈಗ ಪ್ರಿಲಿಮಿನರಿ ಸ್ಟ್ರಾಂಗ್ ವಾಟರ್ ಟ್ರೈನ್ ಅಂತ ಹೇಳ್ತಾರೆ. ಸರಿ ಆಗಿರ್ಬೋದು. ಇನ್ನು ಅದೇ ರೀತಿ ಮತ್ತೊಂದು ನಮ್ಮದೊಂದು ಸಲಹೆ, ಅದೇ ರೀತಿ ನಾವೊಂದು 31 ಕೌನ್ಸಿಲರ್ಸ್ ಇದ್ದೇವೆ. ಅಲ್ಲಿ ಅವರನ್ನು ಕೂಡ ವಿಶ್ವಾಸ ತಗೊಂಡು ಎಲ್ಲೆಲ್ಲ ಮ್ಯಾನುವಲ್ ಆಗಿ ಮಾಡಬೇಕು ಅದನ್ನು ನೀವೊಂದು ಐಡೆಂಟಿಫೈ ಮಾಡಿ ಆ ಲಿಸ್ಟಿಗೆ ಸೇರಿಸಬೇಕಂತ ನನ್ನದೊಂದು ಅದರಲ್ಲಿ ಕಲ್ಲ ಹೊಸದು ನೇರ ಬರುವ ಜಾಗ ಅದಕ್ಕೆ ತಗೊಳ್ತೇನೆ ಸರ್. ಅದಕ್ಕೆ ಸರ್ ಅದೆಲ್ಲ ತಾಜ್ಯನ ಕಟ್ಟೆ ಅಲ್ಲಿಲ್ಲ ಅದೆಲ್ಲ ಹಾಕ್ಬೇಕು. ಅದಕ್ಕೆ ನೇರ ಬರುವ ಜಾಗದಲ್ಲಿ ಫಸ್ಟ್ ಹಾಕಬೇಕು. ಅದು ಇಡೀ ಬ್ಲಾಕ್ ಆಗ್ತದೆ. ಇಡೀ ಉಳ್ಳಾದ ಮೇನ್ ಟ್ರೈನ್ ಎಷ್ಟಿದೆ ಅದೆಲ್ಲ ಕೂಡ ಗೂಗಲ್ ಬಂದು ತಗೊಂಡಿದ್ದಾರೆ. ಅದು ಸಹ ಮೇನ್ ಟ್ರೈನ್ ಸರ್. ಒಂದು ನೇರ ಬರುವ ಜಾಗ ಒಂದು ಅದೀಗ ನೀವು ಎಸ್ಟಿಲ್ ಮಾಡಿ ಸ್ಟಾರ್ಟ್ ದ ವರ್ಕ್ ಸರ್. ಅದು ಮೊದಲು ವರ್ಕ್ ನೀವು ಎಷ್ಟಾದ್ರೆ ಕೊಟ್ಟಿದೆ ವರ್ಕ್? ಅದಕ್ಕೆ
ಇದಕ್ಕೆ ಅವರಿಗೆ ಒಟ್ಟಿಗೆ 3 ಟ್ಯಾಕ್ಸಸ್ ಆಗ್ತಾರೆ ಸರ್. ವೆಡ್ನೆಸ್ಡೇ ಮಾರ್ನಿಂಗಿಗೆ ಯು ವಿಲ್ ಕಂಪ್ಲೀಟ್ ದ ವರ್ಕ್ ವಿದಿನ್ 15 days. ನಮಗೆ 15 ಡೇಸಲ್ಲಿ ಕೆಲಸ ಮುಗಿಬೇಕು. ಒಂದು 3 ಅಲ್ಲ 5 ಇಂಚ್ ಬೇಕಾದರೂ ಓಕೆ ಹಾಕಲಿ. ಯಾರು ಅಲ್ಲಿ ಬಂದಿದ್ದಾರಲ್ಲ ಗುರುಪ್ರಕಾಶ್ ಅಂತ ಲಾಸ್ಟ್ ಟೈಮ್ ಮಾಡಿದ್ದಾರೆ ಸರ್ ಕಮಿಷನರ್ ಗೊತ್ತಲ್ಲ. ಆಯಿತು 15 ಡೇಸ್ 15 ಅಂತ ಅವ್ರ ಡಿಸ್ಕಷನ್ ಮಾಡಿದ್ದಾರೆ. ಪ್ಲಸ್ ಅವರಿಗೆ ಮಾನ್ಸೂನ್ ಆಗೋ ತನಕ ಅವ್ರದೇ ಜವಾಬ್ದಾರಿ. ಜಸ್ಟ್ ಕೀಪ್ ಎ ಸ್ಟ್ಯಾಂಡ್ ಬೈ ಇಟ್ಯಾಚ್ ಅವರಿಗೆ ಕೇಸ್ ಆಫ್ ಲೆಟಿಂಗ್. ಅಲ್ಲ ಸರಿ, ನಾವು ಕೆಲಸ ತೆಕ್ಕೊಳ್ಳುವಾಗ ಎಲ್ಲರೂ ಕೂಡ ಹೋಗ್ತಾರೆ, ಮತ್ತೆ ಟೈಮಲ್ಲಿ ಮಾಡೋದಿಲ್ಲ, ಮತ್ತೆ ಮಾನ್ಸೂನ್ ಮುಗಿದು ನೆಕ್ಸ್ಟ್ ಆಗಿ ಇವರು ಡ್ರೈನ್ ಆಗ್ತಾನೆ, ಅವ ಯಾರಿಗೂ ಪ್ರಯೋಜನ ಕೂಡ ಇಲ್ಲ. ನಮಗೆ ಪ್ರಯೋಜನ ಆಗುವಂತೇಳಿ ಫಸ್ಟ್ 1 ವೀಕ್ ಮಾತ್ರ ಪ್ರಯೋಜನ ಆಗೋದು. ಹೌದು ಸರ್, ಹೌದು. 1 ವೀಕಲ್ಲಿ ನೀರು ಬ್ಲಾಕ್ ಆಗದಿದ್ರೆ ಅದರ ಅರ್ಥ ಮತ್ತೆ ಇಲ್ಲಿ ಕೂಡ ನೀರು ಮೇಲೆ ಬರುವುದಿಲ್ಲ ಅಂತ ಅರ್ಥ. ನೀವು ಒಮ್ಮೆ ಬ್ಲಾಕ್ ಆಗಿ ಮತ್ತೆ ಕ್ಲೀನ್ ಮಾಡಿದ್ರೆ ಮತ್ತೆ ಕೂಡ ಪ್ರಯೋಜನ ಇಲ್ಲ ಅಲ್ವಾ? ಸೊ ಈಗಲೇ ಅವನನ್ನು ನೀವು 3 ಅಲ್ಲ 5 ಇಂಚ್ ಬೇಕಾದ್ರೆ ಹಾಕಿ. ಮತ್ತು 15 ಡೇಸ್ ಒಳಗೆ ಮುಗಿಯದಿದ್ರೆ ಅವ್ರಿಗೆ ನೀವು ಬಿಲ್ ಕೊಡ್ಬಾರ್ದು. ನಾನು ಅಷ್ಟೇ. ಓಕೆ ಸರ್, ಓಕೆ. ನಮಗೆ ನಾಡಿದ್ದು ಬಂದಾಗ ಅಲ್ಲಿ ಒಂದು ಕೆಲಸ ಮನೆ ಬಂದಾಗ ಅಲ್ಲಿ ಕೆಲಸ ಆಗಲಿಲ್ಲ ಅಂತ ಹೇಳಿದರೆ ಅವನು ಮಿಸ್ಟೇಕ್ ಆಗಿದೆ, ಅವನು ಕೆಲಸ ಫಾಲ್ಟ್ ಆಗಿದೆ. ಆ ಒಂದು ಕಮಿಟ್ಮೆಂಟ್ ನಮ್ಮ ಹತ್ರ ಇರಬೇಕು. ಓಕೆ ಸರ್. ಇದರಲ್ಲಿ ನನ್ನದೇನಂತ ಹೇಳಿದರೆ, ನೀವು ಒಬ್ಬರಿಗೆ ಇಡೀ ವರ್ಕ್ ಕೊಡೋ ಬದಲು 3 ಜನರಿಗೆ ಅದನ್ನು ಇದ್ದರೆ ಡಿವೈಡ್ ಮಾಡಿ ಕೊಡೋ ಕೆಲಸ ಮಾಡಿ. ಆ ಕಾಂಪಿಟೇಷನ್ ಕೆಲಸವಾಗ್ತದೆ ಸರ್. ಅದು ಇನ್ನೊಂದು ಏನಂತ ಒಂದು ಚಿಕ್ಕ ಸಮಸ್ಯೆ, ಅದೀಗ ಆನ್ ಟೆಂಡರ್ ಮಾಡಲಿಕ್ಕೆ ಹೋದರೆ ನಾವು ಕೊಟ್ಟ ರೇಟಿಗೆ 35% 40% ಬಿಲೋ ಹೋಗ್ತದೆ. ದಟ್ ಈಸ್ ಒನ್ ಮೋರ್ ಇಶ್ಯೂ ಹೋಗಿದೆ. ಈಗ ನಾನು ಅದನ್ನು ಹೇಳೋದು, ನಾನು ಇದರಲ್ಲಿ ಕೆಲಸ ಆಗಬೇಕು. ಕೆಲಸ ಮಾಡಿ ಅದಕ್ಕೆ ಮಾತಾಡಿಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಅವನು 15 ದಿವಸದಲ್ಲಿ ಮಾಡ್ತಿದ್ದೆ ಮತ್ತು ಅದು ಮಾಡಬೇಕು. ಅವನು ಕರೆಸಿ ಆ ಕಮಿಟ್ಮೆಂಟ್ ತಗೊಳ್ಳಿ. ಇದರ ಜೊತೆಯಲ್ಲಿ ನಾನೇನೆಂದರೆ ಎಲ್ಲ ವಾರ್ಡಿಗೆ ಒಮ್ಮೆ ವಿಸಿಟ್ ಮಾಡಿ ಆ ಕೌನ್ಸಿಲರ್ ಮಾತ್ರ ಕೂತ್ಕೊಂಡು ಡಿಸ್ಕಸ್ ಮಾಡಿ ಇಂಜಿನಿಯರ್ ಕರ್ಕೊಂಡು ಹೋಗಿ ಎಲ್ಲೆಲ್ಲ ಮ್ಯಾನ್ಯಲ್ ಬಾಟಲ್ ನೆಕ್ ಸಿಗ್ತದೆ ಅದೆಲ್ಲ ಕೂಡ ಕ್ಲಿಯರ್ ಮಾಡಲಿಕ್ಕೆ ನೀವು ಮ್ಯಾನ್ಯಲ್ ಎಷ್ಟೇನಿದೆ ನಿಮ್ಮ ಅವನೇ ಮ್ಯಾನ್ಯಲ್ ಕೂಡ ಅವರೇ ಮಾಡೋದ ಅವ್ರು ಕರ್ಕೊಂಡು ನಾವು ತೋರಿಸ್ಬೇಕು. ದೇ ಶುಡ್ ಸ್ಟಾರ್ಟ್. ಅವರು ಕಾರ್ಪೊರೇಷನ್ ತುಂಬ ಮಾಡಿದ್ದಾರೆ ಸರ್. ಓಕೆ, ಮ್ಯಾನ್ಯುವಲ್ ಟೆಂಡರ್ ಆದರೆ ಲೇಟ್ ಆಗ್ತದೆ ಸರ್. ಈಗಾಗಲೇ ಮಳೆಗಾಲ ಪ್ರಾರಂಭ ಆಗುತ್ತೆ, ಹಾಗಾಗಿ 3 ಬ್ಯಾಚ್ ಮಾಡ್ಕೊಳ್ತೀವಿ ಸರ್. ಅಟ್ಲೀಸ್ಟ್ ಒಬ್ಬರು ಸಿಗಲಿಲ್ಲ ಅಂದರೆ ಇನ್ನೊಬ್ಬರು ಸಿಗ್ತೀವಿ. ಕೌನ್ಸಿಲರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ತೀವಿ ಸರ್. ಅದು ಒಬ್ಬರೇ ಮಾಡಿದಾರಲ್ಲ 3 ಬ್ಯಾಚ್ ಇನ್ನೂ ಆಗಿಲ್ಲ ಸರ್, ಇನ್ನೂ ಏಜೆನ್ಸಿ ಫಿಕ್ಸ್ ಆಗಿಲ್ಲ. ಕ್ಲಾರಿಟಿ ಬರಬೇಕಲ್ಲ ಈಗ. ಇಲ್ಲ 3 ಮಾಡ್ಕೊಳ್ತೀವಿ ಸರ್. 3 ಏಜೆನ್ಸಿ ಇಲ್ಲಿ ಕೆಲಸ ಆಗಬೇಕು. ಇದರಲ್ಲಿ ಪ್ರಾಬ್ಲಮ್ ಆಗೋದ್ರೆ ಮೆಸ್ಕಾಮ್ ಯಾರು ಮೆಸ್ಕಾಮ್ ಈ ಮಾನ್ಸೂನ್ ಈಗ ಪ್ರಾರಂಭ ಆಗೋದು 2 ಜೀಪ್ ಎಕ್ಸ್ಟ್ರಾ ಮಾಡಿದ್ವಿ ಸರ್. ನೈಟ್ ಟೈಮಲ್ಲಿ ಕಂಪ್ಲೇಂಟ್ ಬಂದರೆ ಅಟೆಂಡ್ ಮಾಡ್ತಾ ಇದ್ದೀವಿ. ಬಂದಿದೆ ಜೀಪ್ ಬಂದಿದೆಯಾ? ಜೀಪ್ ಬಂದಿದೆ ಸರ್. ಜೀಪ್ ರೆಡಿ ಇದೆ? ಜೀಪ್ ರೆಡಿ ಇದೆ. ಓಕೆ. ಮಳೆಗಾಲದಲ್ಲಿ ಈಗ ಕಂಬಗಳದ್ದು ಏನಿದೆ ನಾವು ಸ್ಟಾಪ್ ಮಾಡ್ಕೊಂಡಿದ್ದೀವಿ ಸರ್. ಎಮರ್ಜೆನ್ಸಿಗೆಲ್ಲ ರೆಡಿ ಆಗಿದೆ ಸರ್. ಫ್ರೀ ಕಟಿಂಗ್ ಇವಾಗ ನಾವು ಬುಧವಾರ ಲೈನ್ ಆಫ್ ತೊಗೊಂಡು ಮಾಡ್ತಾ ಇದ್ದೀವಿ ಸರ್. ನಾಳೆ ಸ್ವಲ್ಪ ಕಟಿಂಗ್ ಇದೆ ಸರ್ ಲೈನ್ ಆಫ್. ನೀವು ನೋಡಿದರೆ ಮಳೆಗಾಲ ಬರೋ ಮುಂಚೆ ಫಸ್ಟ್ ಮಳೆ ಬರೋ ಮುಂಚೆ ನಿಮ್ಮದೆಲ್ಲ ಫ್ರೀ ಕಟ್ಟಿಂಗ್ ಆಗಬೇಕು. ಮೊದಲ ಮಳೆಗೆ ಮರಗಳೆಲ್ಲ ಬೀಳುದು, 2ನೇ 3ನೇ ಮಳೆಗೆಲ್ಲ ಮಳೆ ಒಂದೊಂದು ದಿವಸ ಅದಕ್ಕೆ ಮೀಸಲು ಕೆಲಸ ಮಾಡಿ. ಎಷ್ಟು ರೆಡಿ ಮಾಡಿದೆಯಲ್ಲ ಈಗ ನಮ್ಮ HT ಲೈನಲ್ಲಿ ನಾವು ಆಲ್ಮೋಸ್ಟ್ ಮಾಡ್ಕೊಂಡಿದ್ದೀವಿ ಸರ್. ಮಧ್ಯದಲ್ಲಿ ಸ್ವಲ್ಪ ಎಕ್ಸಾಮಿನೇಷನ್ ಮತ್ತು ಎಲೆಕ್ಷನ್ ಇದರಲ್ಲಿ ಲೈನ್ ಆಫ್ ಮಾಡಲಿಕ್ಕೆ ಆಗಿಲ್ಲ ಸರ್. ಈಗ ನಾವು ಮೆನ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ, ನಾವು ಮುಗಿಸ್ತೇವೆ ಸರ್. 15 ಡೇಸಲ್ಲಿ ನಾವು ರೆಡಿ ಆಗುತ್ತೆ. ಈ ಮಂತ್ ಒಳಗಡೆ ಎಲ್ಲ ನಮ್ಮದು ಈ ಮಂತಲ್ಲಿ 10 ಡೇಸಲ್ಲಿ ಮಳೆ ಬರ್ತದೆ ಈಗ ಅಲ್ಲ, ಅಷ್ಟರೊಳಗಡೆ ನಮ್ಮದು ರೆಡಿ. ಮತ್ತೆ ನಮಗೆ ಮತ್ತೆ ಇಳಿಲಿಕ್ಕೆ ಗೊತ್ತಿಲ್ಲ, ಆ ರೀತಿಯ ಮಳೆ ಇರ್ತದೆ. ವೆಹಿಕಲ್ ಎಲ್ಲ ತರಿಸ್ಕೊಂಡಿದ್ದೀವಿ ಸರ್. ಈಗ ಸಮಸ್ಯೆ ಇಲ್ಲ. ನಮ್ಮ ಹೆಲ್ಪ್ ವರ್ಕಿಂಗ್ ಅಲ್ಲಿದೆ ಸರ್. 1912 ಮಾಡ್ತಾ ಇದ್ದೀವಿ. ಮತ್ತೆ ಈ ಕಾಲ್ಸ್ ಇದ್ದರೆ ನಮಗೆ ಸಹ ಬರ್ತದೆ, ನಾವು ಇಮಿಡಿಯೇಟ್ ಅಲ್ಲಿಗೆ ರೆಫರ್ ಮಾಡ್ತೇವೆ. 15 ಡೇಸ್ ಫ್ರೀ ಕಟಿಂಗ್ ಎಲ್ಲ ಕೂಡ ಮಾಡಿಸಿ ನಾಳೆ ಈಗ ನಾವು ಲೈನ್ ಆಫ್ ತೊಗೊಂಡು ಮೇಜರ್ ಎಲ್ಲ ನಮ್ಗೆ ಕ್ಲಿಯರ್ ಮಾಡ್ಕೊಡ್ತೀವಿ ಸರ್. ಮೆಂಬರ್ಸ್ ಸರ್, ಅವರ ಗುಡಿಪಿಂದ ಇಲ್ಲಿವರೆಗೆ ಬರಬೇಕು. ಅದೆಷ್ಟು ಇಂಟರ್ ಅಂತ ಅವರಿಗೆ ಬೇಕು. ನಾನು ಎಷ್ಟೋ ಸಲ ಹೇಳಿದ್ದೇನೆ 2 ಜೀಪ್ ಹಾಕಿ ಅಂತ. ಒಂದು ಜೀಪನ್ನು ಎಕ್ಸ್ಕ್ಲೂಸಿವ್ ಆಗಿ ಮಾಡಿದ್ದೀವಿ ಸರ್. ಮತ್ತೆ ಕೋಟೆಕಾರ ಇದೆಯಾ, ಕೋಟೆಕಾರ ಅಂದರೆ ದೇವರಗಟ್ಟೆವರೆಗೂ ಅದು ಕವರ್ ಮಾಡಿ ಸರ್. ಇನ್ನೊಂದು ಕೊಣಾಜಿ ಮತ್ತು ಬೆಳ್ಮ ಗ್ರಾಮದವರೆಗೆ ಅದನ್ನು 3 ಜೀಪು ಸ್ಪ್ಲಿಟ್ ಮಾಡ್ಕೊಂಡು 3 ಜೀಪ್ ರೆಡಿ ಇದೆ. 3 ಜೀಪ್ ರೆಡಿ ಇದೆ ಸರ್. ಹೆಲ್ಪ್ ಲೈನ್ ರೆಡಿ ಇದೆ. ಹೆಲ್ಪ್ ಲೈನ್ ಇದೆ ಸರ್. ಮೊಹಮ್ಮದ್ ಮುಖಂಡ್ ಮೇನ್ ಇಶ್ಯೂಸ್ ಇರ್ತದೆ.
ಏನಾದ್ರು ಇದ್ರೆ ನಾಳೆ ಹೇಳ್ತೇನೆ. ಈಗ ಅವ್ರು 3G ಉಂಟು ಅಂತ ಹೇಳಿದ್ರು. ಹೌದು. ಕಮ್ಯುನಿಕೇಶನ್ ನೈಟಲ್ಲಿ ಸರಿ ಇದ್ರೆ ಆಯ್ತಾ ಸರ್? ನೋ ಪ್ರಾಬ್ಲಮ್. ಒಂದು ಕಡೆ ತುಂಡಾಗಿರ್ತದೆ, ಅದೊಂದು ತುಂಡು ಸರಿ ಮಾಡಲಿಕ್ಕೆ ಒಂದು 2 ವರ್ಷ ಬೇಕಾಗ್ತದೆ ನಗರಸಭೆಗೆ. ಎಲೆಕ್ಟ್ರಿಸಿಟಿ ಅಲ್ಲ, ಚರಂಡಿಗೂ. ಮತ್ತೆ ಎಲೆಕ್ಟ್ರಿಸಿಟಿ ಕಾಪಿ ಕಾರ್ಡ್ ಏನು ಸಮಸ್ಯೆ ಆಗ ಕರೆಂಟ್ ಹೋಗ್ತದಲ್ಲ ಅಂತ ಸಾಹೇಬರು ಕೇಳ್ಕೊಂಡಿದ್ರು ಸರ್. ಈಗಾಗಲೇ ನಾವು ವರ್ಕ್ ಮಾಡಿದ್ದೀವಿ, ಆಗಿದೆ, ಕ್ಲಿಯರ್ ಮಾಡಿದ್ದೀವಿ ಸರ್. ಡಿಕ್ಲೈನ್ ಮಾಡಿದ್ದೀವಿ. ಕಾಪಿ ಕಾರ್ಡ್ 3ನೇ ಕ್ರಾಸ್ವರೆಗೆ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದೀವಿ. ತಗೊಂಡು ತೋರಿಸ್ತೀನಿ ಸರ್. ಕರೆಂಟ್ ಹೋಗ್ತದಿಲ್ವಾ? ಇಲ್ಲ, ಈಗ ಸಮಸ್ಯೆ ಇಲ್ಲ. ಅಲ್ಲ, ಈಗ ಸ್ವಲ್ಪ ಮೊನ್ನೆ ಮಳೆಗಾಲದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು ಅಂತ ಸರ್. ಇಲ್ಲ, ಈಗ ಸಮಸ್ಯೆ ಇಲ್ಲ. ಅವರಿಗೆ ಕರೆಂಟ್ ತೆಗೆಯುತ್ತಾ ಅಲ್ಲ ಹೋಗುದಂತ ಗೊತ್ತಿಲ್ಲ. ಅವ್ರಿಗೆ ತೆಗೆದಿದ್ದು ನಿದ್ದೆ ಬರ್ತದೆ. ಅಲ್ಲ, ಕೆಲವೊಮ್ಮೆ ಏನಾಗುತ್ತೆ, ಮೈನ್ ಲೈನ್ ಅಲ್ಲಿ ಸ್ವಲ್ಪ ಕೆಲವು ಕಡೆ ಲೈನ್ ಟ್ರಿಪ್ ಆದಾಗ ಲೋಡ್ ಕಡಿಮೆ ಮಾಡಿಸ್ತಾರೆ ಸರ್. ಆವಾಗ ಒಂದು ಅರ್ಧ ಗಂಟೆ ಇಂಟರಪ್ಷನ್ ಆಗ್ತದೆ. ಅದಕ್ಕಿಂತ ಹೆಚ್ಚಾಗಿ ಸಮಸ್ಯೆ ನಾವು ಬೇಸರ ಮಾಡಬೇಕು. ನಮ್ಮ ತುಕ್ಕೋಟು ಒಳಪೇಟೆಯಿಂದ ನಮ್ಮ ಇಲ್ಲಿ ಕಚೇರಿ ಬರೋ ತನಕ ಕಡೆ ಎಲ್ಲ ಲೈಟ್ ಉಂಟಲ್ಲ, 24 ಗಂಟೆ ಉಳಿತು. ನಮಗೊಂದು ಶಾಪಗ್ರಸ್ತ ರಾತ್ರಿ ನನಗೆ ಗೊತ್ತಾಗಬೇಕು. ಹಾಗೇನಿಲ್ಲ ಸರ್. ಅದು ಈಗ ನಾವು ಟೌನ್ 24 ಗಂಟೆ ಫೀಡ್ಗಳೇ ಇರೋದು ನಮ್ದು. ಇವಾಗ ಯಾವುದು ಶೆಡ್ಡಿಂಗ್ ಯಾವುದು ಇಲ್ಲ ಸರ್. ಅಂತ ಸಮಸ್ಯೆ ಇದ್ದಾಗ ಗಮನಕ್ಕೆ ತಂದರೆ ಕೂಡಲೇ ಸರಿ ಮಾಡಿಸ್ಬೇಕು. ವಾಟರ್ಗೆ ಇಂಪಾರ್ಟೆಂಟ್. ಈಗ ಕುಡಿಯೋ ನೀರು ಸರ್, ಕುಡಿಯೋ ನೀರು, ಡ್ರಿಂಕಿಂಗ್ ವಾಟರ್ ಏನೋ ಕಳೆದ 1.5 ತಿಂಗಳಿಂದ ಸಮಸ್ಯೆ ಇದೆ. 2 ತಿಂಗಳಿಂದ ಇಲೆಕ್ಷನ್ ಅಂತೇಳಿ ನಮಗೆ ಅದನ್ನು ಮಾತಾಡಿ ಕೂಡ ಆಗಲಿಲ್ಲ. ಇದರಲ್ಲಿ ಅಲ್ಲಿ ನೀರಿದೆ ಒಂದು ರಾಜ್ಯಕ್ಕೆ ಆಯಿತು. ಚುನಾವಣೆ ಇದ್ದಾಗ ಅವರು ಇವರಂತೂ ನೀರು ಕೊಡ್ತಾ ಇದ್ರು. ಉಳಿದಂತೆ ಎಲ್ಲ ಬಂದ್ ಮಾಡಿದ ಹೋಗುವಂಥ ಪರಿಸ್ಥಿತಿ ಆಗಿದೆ. ಅಂಗಡಿ ಬಂದ್ ಮಾಡುವಂಥ ಪರಿಸ್ಥಿತಿ. ಜನರಿಗೆ ಎಲ್ಲೆಲ್ಲಿ ಈಗ ನೀರು ಶಾರ್ಟೇಜ್ ಇದೆ. ಒಟ್ಟಿಗೆ ಉಳ್ಳಾಲ್ ಸೈಡ್ಗೆ ಸ್ವಲ್ಪ ಅಷ್ಟು ಸಮಸ್ಯೆ ಇಲ್ಲ ಸರ್. ಇದು ಎಂತ ಉಳ್ಳಾಲ್ ಸೈಡ್ ಸ್ವಲ್ಪ ಸಮಸ್ಯೆ ಉಂಟು. ಬೆರಮೂರು ಸೈಡ್ಗೆ ಅದು ತುಂಬಿಂದ ನನಗೆ ಬರ್ತದಲ್ಲ ಸರ್, ಅದು ಸ್ವಲ್ಪ ಚೂರು ಸಿಗ್ತದೆ, ತೊಂದರೆ ಇಲ್ಲ. 1 in 2 days ಪಂಡಿತವ ಸೈಡಿಗೆ ಒಮ್ಮೆ ಮತ್ತು ಕಲ್ಲಪ್ಪ ಸೈಡಿಗೆ ಒಮ್ಮೆ. ಅದರೊಟ್ಟಿಗೆ ಬೋರ್ವೆಲ್ ವಾಟರ್ ಒಟ್ಟಿಗೆ 110 ಬೋರ್ವೆಲ್ ಉಂಟು ಸರ್ ಒಟ್ಟಿಗೆ. 1 ನಿಮಿಷ ಸರ್. ಸರಿ, ಎಷ್ಟು ದಿವಸಕ್ಕೆ ಬರ್ತಾರೆ ತುಂಬ ಇದ್ದು ಸರ್? ಸುಮ್ಮನೆ ಹೇಳ್ಬೇಕು, ಸತ್ಯ ಹೇಳಿ. ಅಲ್ಲ ಸರಿ, ಮತ್ತೆ 6 o'clock ಇಂದ 9:30 ತನಕ ನನಗೆ ಕೊಟ್ಟಿದ್ದಾರೆ ಸರ್. ಡಿಪೆಂಡಿಂಗ್ ಆನ್ ಅವೈಲಬಿಲಿಟಿ ಆಫ್ ವಾಟರ್ ಕೊಡ್ತಿದ್ದಾರೆ ಸರ್. ಮತ್ತೆ ಸರ್ ಮತ್ತೆ ಈಗ ನಾವು ಒಟ್ಟಿಗೆ 10 ಓಪನ್ ವೆಲ್ಸ್ ಐಡೆಂಟಿಫೈ ಮಾಡಿದ್ದೇವೆ. ಒಂದು ಉಪಾಧ್ಯಕ್ಷರಿಗೆ ಸರ್ ಒಂದು ಮಾಡಿದ್ದೇವೆ ಓಪನ್ ವೆಲ್. ಮತ್ತು ನಮ್ಮದು DH ಆಫೀಸ್ ಉಂಟಲ್ಲ ಸರ್, ಅಲ್ಲಿ ಸಹಿತ ಬೆಲ್ ನೀರು ಲಿಫ್ಟ್ ಮಾಡ್ತಿದ್ದೇವೆ. ಮತ್ತು ಬೋರ್ವೆಲ್ ಆಲ್ಮೋಸ್ಟ್ ಎಲ್ಲ ಬೋರ್ವೆಲ್ಸ್ದು ವಾಟರ್ ಲೈನ್ ಡಿಪ್ಲೀಟ್ ಆಗಿದೆ ಸರ್. ಆಲ್ಮೋಸ್ಟ್ ಎಲ್ಲ ಡ್ರೈ ಆಗ್ತಾ ಬಂದಿದೆ. ಅದಕ್ಕಿಷ್ಟು ಸಮಸ್ಯೆ ಬರ್ತಾ ಉಂಟು ಸರ್. ಅದಕ್ಕೆ ಸರ್ ಒಂದು ಇಲ್ಲಿ ಪಂಡಿತ ಹತ್ರ ಒಂದು ವೆಲ್ ಇತ್ತು. ದಟ್ ಇಸ್ 7th ಓಪನ್ ವೆಲ್. ನಾಳೆ ಮಧ್ಯಾಹ್ನೊಳಗಡೆ ಮೆಸ್ಕಾಮ್ ಅಂತ AWS ಅಂತ ಜಸ್ಟ್ ಮೊನ್ನೆ ಮಾತಾಡಿದ್ದೇನೆ. ನಾಳೆ ಬೆಳಗ್ಗೆ ಕನೆಕ್ಷನ್ ಆಗ್ತದೆ. ದೀಕ್ಷಿತ ಸೈಡ್ ಅಂತ ಏರಿಯಾ ಸೈಡ್ ಅಲ್ಲಿ ನೀರು ಕೊಡ್ಬೋದು, ಅದಕ್ಕೆ ತೊಂದರೆ ಇಲ್ಲ. ಅದರೊಳಗೆ ನೀರುಂಟು. ಸೊ ಒಟ್ಟಿಗೆ 9 ಓಪನ್ ವೆಲ್ಸಿಂದ ನೀರು ಲಿಫ್ಟ್ ಮಾಡ್ತೀವಿ ಸರ್ ಸದ್ಯಕ್ಕೆ. ಈಗ ಫಸ್ಟ್ ಅದೊಂದು ಎಲೆಕ್ಷನ್ ಟೈಮ್ಗಿಂತ ಮುಂಚೆ ಒಟ್ಟಿಗೆ 5-6 ಓಪನ್ ವೆಲ್ಸ್ ಇತ್ತು, ಲಿಫ್ಟ್ ಮಾಡ್ತಿದ್ದು ಅಲ್ಲಿಂದ. ಈಗ ಅದರಲ್ಲಿ ಸರ್ ನೀರು ಕಮ್ಮಿ. ಈಗ ಜಸ್ಟ್ ಸರ್ಚಿಂಗ್ ಫಾರ್ 2-3 ನ್ಯೂ ಓಪನ್ ವೆಲ್ಸ್. ಎಲ್ಲೂ ಸರ್ ನೀರು ಅಷ್ಟೇ ಕ್ಲಿಯರ್ ಇಲ್ಲ ಸರ್. ಅದಕ್ಕೆ ಈಗ ಬೇರೆ ವ್ಯವಸ್ಥೆ ಮಾಡ್ತಿದ್ದಾರೆ ಸರ್. ಅದಕ್ಕೆ ಒಂದು ಓಪನ್ ವೆಲ್ ಅಲ್ಲಿ ನಮ್ಮದು ಸರ್ ಬಾಜು ಸರ್ ಇದರಲ್ಲಿ ಅಲ್ಲಿ ಒಂದು ಓಪನ್ ವೆಲ್ ಉಂಟು ಸರ್. ಅದು ರಿವರ್ಸ್ ಸೈಡ್ ಬರ್ತದೆ. ನಾಳೆ ಹೋಗಿ ನೋಡ್ಕೊಂಡು ಬರ್ಬೇಕಂತ ಸರ್. ಅದು ಸುಚ್ಚತೆ ಯಾವ ವಾರ್ಡ್ನಲ್ಲಿ ನೀರು ಸಮಸ್ಯೆ ಈಗ ಹೇಗೆ ನೋಡಿ, ಮಂಗಳೂರಿಂದ 3 ಪಾಯಿಂಟ್ಸ್ ಇಲ್ಲ ನೀರು ಬರಬೇಕಿತ್ತು ಮುಂಚೆ, ಅದು ಬರೋದಿಲ್ಲ. 2 ಪಾಯಿಂಟ್ ಅದ್ರ ಬರಬೇಕು. ನನ್ನ ಡೌಟು, ಮಂಗಳೂರಿಂದ ನೀರು ಉಳ್ಳಾಲಕ್ಕೆ ರೀಚ್ ಆಗೋದಿಲ್ಲ. ಬಿಲ್ ಎಷ್ಟು ಕಟ್ಟಿದೆ ಕೊಡಲಿಕ್ಕೆ? 1,85,00,000. ಬಿಲ್ ಕಟ್ಟಬೇಕಲ್ಲ? ಕಟ್ಟಬೇಕು. ಕಟ್ಟಬಾರದ ಯಾರು ಹೇಳಿದ್ದಾರೆ? ಬಿಲ್ ಕಟ್ಟಬೇಕು ಮುನ್ಸಿಪಾಲಿಟಿಯಿಂದ. ಯಾರು ಕಟ್ಟಬಾರದಂತ ಹೇಳುದಿಲ್ಲ. ಬಿಲ್ ಕಟ್ಟಬೇಕು, ನೀರು ಬರಬೇಕು. ಬಿಲ್ ಯಾಕೆ ಕಟ್ಟಲಿಲ್ಲ? ಬಿಲ್ ಕಟ್ಟಿದವರ ಕೆಲಸ ಅಲ್ಲ. ಬಿಲ್ ಕಟ್ಟಲಿ. ಬಿಲ್ ಕಟ್ಟಿದ್ರೆ ನೀವು ಡಿಮಾಂಡ್ ಮಾಡಲಿ, ನಿಮ್ಮ ರೈಟ್ ಇರ್ತದೆ ಅಲ್ಲಿ ಹೋಗಿ ಮಾಡಲಿಕ್ಕೆ. ಬಿಲ್ ಕಟ್ಟಬೇಕಲ್ಲ. ಬಿಲ್ ಕಟ್ಟಲಾಗಿ ರಿಜಿಸ್ಟ್ರೇಷನ್ ಮಾಡೋದಿಲ್ಲ ಸರ್. ಇಲ್ಲಿ ನೋಡಿ, ಬಿಲ್ ಕಟ್ಟಬೇಕಾದ್ರೆ ಸರಿಯಾಗಿ ಕಲೆಕ್ಷನ್ ಆಗೋದಿಲ್ಲ ಟ್ಯಾಕ್ಸ್. ಅಲ್ಲಿ ಬಸ್ ಸ್ಟ್ಯಾಂಡಿಂದ 1 ಕೋಟಿ ಚಿಲ್ಲರೆ ಉಂಟು ಬರಲಿಕ್ಕೆ. ಆ ಟ್ಯಾಕ್ಸ್ ಎಲ್ಲ ವಸೂಲು ಮಾಡಲಿ, ಸರ್ಕಾರ ಹಣ ಕಟ್ಟಲಿ. ಯಾರು ವಸೂಲು ಮಾಡಬಾರ್ದು ಅಂತ ಹೇಳ್ತಾರೆ. ಪೂರ್ವ ವಸೂಲು ಮಾಡಲಿ. ಟ್ಯಾಕ್ಸ್ ವಸೂಲು ಮಾಡಿದ್ರೆ ಹಣ ಇಲ್ಲ ಅಂತಾರೆ ಆಗ್ತದಾ? ಅವರವರು ಬಿಲ್ಡಿಂಗ್ ಮಾಡಲಿ, ಅವರ ಫ್ಲ್ಯಾಟ್ ಮಾಡಲಿ. ಇದು ಪಾಪದವರ ಮನೆಗೆ ಹೋದಲ್ಲ. ಬಸ್ ಸ್ಟ್ಯಾಂಡಿಂದ 1 ಕೋಟಿ ಚಿಲ್ಲರೆ ಉಂಟು ನಗರಸಭೆ ಬಸ್ ಸ್ಟ್ಯಾಂಡ್. ಇಡೀ ಊರ್ದು ಬೇಡ, ಅದು ಕನೆಕ್ಷನ್ ಮಾಡಿ ಅವ್ರು ಕೊಡಲಿ. ನೀರ್ದು ಕೊಡಬಾರ್ದಂತ ಯಾರು ಹೇಳ್ತಾರೆ? ಅಲ್ಲ ಸರ್, ADBದು ಸರ್, ADBದು ನೀರು ಬರ್ತದೆ ಅಂತ ಹೇಳಿದ್ರು, ಬರಲಿಲ್ಲ ಇಷ್ಟವರೆಗೆ ಕೂಡ. ಇಷ್ಟವರೆಗೆ ಬರಲಿಲ್ಲ. ಮತ್ತೆ ನಾನು ಅಲ್ಲಿ ಅವರನ್ನು ಕರೆಸಿ ಪಂಡಿತೋತ್ಸವದ ಒಂದು ಬಾವಿಯಲ್ಲಿ ನೀರುಂಟು, ಅದನ್ನಾದರೂ ಕೊಡಿ ಅಂತ ಹೇಳಿದ್ದು. ಇಲ್ಲಿ ನೀರಿದ್ದು ಅಭಾವ ಅಂತ ಹೇಳಿದ್ರು. ಆಮೇಲೆ ಬೋರ್ಗಳಲ್ಲಿ ನೀರು ಖಾಲಿ ಆಗಿದೆ,
ಅವರಿಂದ ಸ್ಪಂದನೆ ಏನು ಬರುವುದಿಲ್ಲ. ಇದು ನೋಡಿ ನೀರಿಗೆ ಜನರಿಗೆ 2 ದಿವಸ ಬಿಡಿ 3 ದಿವಸ ಒಂದು ಸರಿ ಕೊಡಬೇಕು ಕಾನೂನಲ್ಲಿ. ಅವ್ರು ನೀರು ಎಲ್ಲಿ ಬೇಕಂತ ತರಲಿ. ಅವ್ರು ಟೆಂಡರ್ ಆಗಿದೆ, ನಾವು ನೀರು ಕೊಡಲಿಕ್ಕೆ ಟೆಂಡರ್ ಆಗಿದಲ್ಲ. ಟೆಂಡರ್ ಆಗಿದೆ, ನೀರು ಅವ್ರು ಕೊಡಬೇಕು ಜನರಿಗೆ. ಡೈಲಿಗೆ 3 ದಿವಸ ಒಂದು ಸರಿ ನೀರು ಕೊಡಬೇಕು. ಈಗ ಸೆಕೆಂಡ್ ಟೈಮ್ನಲ್ಲಿ ಇಲ್ಲಿ ಸಹ ನೀರಿಲ್ಲ, ಬೋರಲ್ಲಿ ಹೊಡೆದು ಬೋರಲ್ಲಿ ಸಿಗೋದಿಲ್ಲ. ಆದರೆ ನೀರು ಟೆಂಡರ್ ಆಗಿದಲ್ಲ, ಹಣ ಹೋಗುದಿಲ್ಲ ಅವರಿಗೆ. ಮಂತ್ಲಿ ಎಷ್ಟು ಲಕ್ಷ ನೀರು ಕೊಡಬೇಕಲ್ಲ ಅವರು ಜನರಿಗೆ, ಬಡವರಿಗೆ. ಎಲ್ಲ ಜಾಗದಲ್ಲಿ ನೀರಿಲ್ಲ. ಪಂಡಿತ್ ಹೌಸು, ಶಿವಾಜಿನಗರ, ಚಂಬೋಟೆ, ಗಂಡಿ ಎಲ್ಲ ಪ್ರದೇಶದಲ್ಲಿ. ನಮ್ಮ ಪ್ರದೇಶದಲ್ಲಿ ಕೆಮ್ಮಡಿ ಇಲ್ವಾ, ಅಲ್ಲಿ ತುಂಬ ನೀರಲ್ಲಿ ಬರಬೇಕು. ಅದು 2 ದಿವಸ ಒಂದು ಸರಿ ಬರ್ತಾರೆ, ಅದು ಬಂದಾಗ್ತದೆ. ನೀರು ಬರ್ತದೆ, ಸರಿಯಾಗಿ ಬರೋದಿಲ್ಲ, ರೀಚ್ ಆಗೋದಿಲ್ಲ. ಈಗ ನೀರುಂಟಲ್ಲ, ಪ್ರಾಣಿ ವಸ್ತುಗೆ ನೀರುಂಟು ಕುಡಿಲಿಕ್ಕೆ, ಒಲೆ ಬದಿ ಎಲ್ಲ. ಜನರಿಗೆ ನೀರು ಸರಿಯಾಗಿ ಬರೋದಿಲ್ಲ ಕೊಡಲಿಕ್ಕೆ. ನೀರಿನ ಕೆಲಸ ಸರಿಯಾಗಿ ಮಾಡಲಿ, ಜನರಿಗೆ ನೀರು ಕೊಡಲಿ. ಇಲ್ಲಿ ಖಾಲಿ ಬಿಲ್ಲೇ ಹೋಗುದಲ್ಲ. ನೀರು ನೋಡುವವರು ಯಾರು? ಇಂಜಿನಿಯರ್ ಇದ್ದಾರೆ ಪಾಪ, ಅವರು ಒಬ್ಬರು ನೋಡಿದರೆ ಆಯ್ತಾರೆ ಹಿಂದೆ. ಅದರ ಹಿಂದೆ ಯಾರಿದ್ದಾರೆ? ನೀರು ಎಲ್ಲಿ ಹೋಗ್ತದೆ ಅಂತ ಇಂಜಿನಿಯರ್ ಇಲ್ಲಿಂದ ಕಲಿಸ್ತಾರೆ, ಅಲ್ಲಿ ಮಿಷನ್ ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ನೋಡುವವರು ಯಾರು? ಸೈಟ್ನಲ್ಲಿ ನೋಡ್ಬೇಕು, ಆಫೀಸರ್ ನೋಡ್ಬೇಕಲ್ಲ. ಆಫೀಸರ್ ಕೆಲಸ ಅಲ್ಲ. ಈಗ ಇಂಜಿನಿಯರ್ ಕಲಿಸ್ತಾರೆ ಇಲ್ಲಿಂದ, ಅಲ್ಲಿ ಯಾರು ರೀಚ್ ಆಗಿ ನೋಡೋದು? ಅಲ್ಲಿ ಜನಪ್ರತಿನಿಧಿ ನೋಡಬೇಕಾ? ಅಲ್ಲಿ ಒಂದು ಸರಿ ನಾವು ಕಂಪ್ಲೇಂಟ್ ಕೊಡ್ತೀವಿ, ಸರ್ ಅಲ್ಲಿ ನೀರು ಕೊಡಿ ಅಂತ. ಅವ್ರು 2 ದಿವಸ ಇಲ್ಲ 3 ದಿವಸ ಕೊಡಲೇಬೇಕು ಅವರಿಗೆ. ಅಲ್ಲಿ ಪಂಪು ಸಹ ಇಲ್ಲ, ಗಾಡಿ, ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಸರ್ಕಾರ ಬಿಲ್ ಕೊಡೋದಿಲ್ಲ. ವಾರಕ್ಕೆ 2 ಸಲ ಕೂಡ ಕೊಡೋದಿಲ್ಲ ಸರ್. ನಮ್ಮ ವಾರ್ಡಲ್ಲಿ ಒಂದು ಬೋರ್ ಪಾಸ್ ಆಗಿದೆ. ಈಗ ಅದು ಎಲೆಕ್ಷನ್ ಇದ್ದ ಕಾರಣ ಆಗಲಿಲ್ಲ, ಅದನ್ನೊಂದು ಬೇಗ ಮಾಡಿಸಿ ಸರ್. ಮತ್ತೆ ಪೈಪ್ ಲೈನ್ ಸರ್, ತುಂಬ ಕಡೆ ಪ್ರಾಬ್ಲಮ್ ಉಂಟು. ತುಂಬ ಓಲ್ಡ್ ಪೈಪ್ ಲೈನ್ ಅದೆಲ್ಲ, ಅಂದರೆ ಟ್ಯಾಂಕರಲ್ಲಿ ನೀರು ಕಳಿಸ್ತಾರೆ, ಆದರೆ ಎಲ್ಲ ಕಡೆ ಹೋಗುದಿಲ್ಲ. ಕೆಲವು ಕಡೆ ಸಪುರ ರೋಡ್ ಉಂಟಲ್ಲಿ, ಓಡಿ ಉಂಟು, ಅಲ್ಲೆಲ್ಲ ಹೋಗುದಿಲ್ಲ. ತುಂಬ ಪ್ರಾಬ್ಲಮ್ ಉಂಟು ಸರ್. ಒಂದು ಪೈಪ್ ಲೈನ್ ಫಸ್ಟಿಗೆ ಸರಿ ಮಾಡಬೇಕು. ಮತ್ತೊಂದು ಬೋರ್ ಪಾಸ್ ಆಗಿದೆ, ಅದೊಂದು ಬೇಗ ಮಾಡಿ. ಅಂಶದಲ್ಲಿಲ್ಲ. ಇದರಿಂದ ಕೆಳಗೆ ನಾವು ಇನ್ನು ನಿಮ್ಮ ತಂದೆಯವರು ಇರುವಾಗ ಸೈಟನ್ನು ಕೊಡಿಸಿದ್ವಿ ನಾವು. ಅಲ್ಲಿ ಸ್ವಲ್ಪ ಎತ್ತರ ಜಾಗ ಇದೆ, ಅಲ್ಲಿಗೆ ನೀರು ಹೋಗುವುದೇ ಇಲ್ಲ. ಅವರು ಭಿಕ್ಷೆ ಬೇಡದಾಗೆ ಬಿಡ್ತಾ ಇದ್ದಾರೆ. ಕೆಲವು ಸಲ ಹೇಳಿದ್ದೇನೆ ಇಲ್ಲಿ ಯಾರು ಕೇಳುವವರಿಲ್ಲ. ಆ ಪಾಪ ಅವರ ಗತಿಯನ್ನು ನೀವು ನೋಡಿದರೆ ನಾವಲ್ಲಿ ಪೆಟ್ಟು ತಿನ್ನಬೇಕು. ಕೌನ್ಸಿಲರ್ ಯಾರಂತ ಗೊತ್ತಿಲ್ಲ, ಕೌನ್ಸಿಲರ್ನ ಫಸ್ಟ್ ಹೇಳಿಲ್ಲ. ಚುಂಬುಡ್ಡೆ ಅಂತ ಕೆಳಗಿನ ಬಬ್ಬುಗಟ್ಟೆ, ಅಲ್ಲಿ ಕೊರಗಜ್ಜನ ಕಟ್ಟೆಯಿಂದ ಎತ್ತರದಲ್ಲಿರುವಂಥ ಜಾಗಕ್ಕೆ ಕೆರಬೇಲಲ್ಲ, ಕೆರೆ ಮೇಲೆ ಈಚೆ ಬದಿ ಅಲ್ಲಿ KEB ಆಫೀಸ್ ಉಂಟಲ್ಲ, ಅದರ ಹಿಂದುಗಡೆ ಇರುವ ಆ ಎತ್ತರ ಜಾಗಕ್ಕೆ ನೀರು ಹೋಗುದಿಲ್ಲ. ಪಾಪ ಅವರು ಮನೆಯಲ್ಲಿ ಬಂದು ನನ್ನ ಮನೆಯಲ್ಲಿ ಕೂಗುತ್ತಾರೆ. ನಾನೇನು ಕೌನ್ಸಿಲರ್ ಅಲ್ಲ, ಬೇರೆ ಏನೂ ಅಲ್ಲ, ಆಫೀಸರು ಅಲ್ಲ, ಅಧಿಕಾರಿಗಳು ಅಲ್ಲ. ಅವರು ಪಾಪ ನೀವೇನಾದರೂ ಮಾಡಿ ಸರ್, ಶಾಸಕರಿಗೆ ಹೇಳಿ. ಶಾಸಕರಲ್ಲಿ ನೋಡಿ 5 ಟ್ಯಾಂಕರ್ ಹಾಕಿದ್ದಾರೆ, 1-2 ಅಲ್ಲ. ಇಂಜಿನಿಯರ್, ಕಮಿಷನರ್ ಎಲ್ಲ ಅದನ್ನು ವಾರ್ಡ್ ಮಾಡಿದ್ದಾರೆ. ಅದು ನೋಡುವವರು ಯಾರು? ಅದನ್ನು ನೋಡಿದ ಜನರಿಗೆ ನೀರು ಮುಟ್ಟುತ್ತದೆ. ಅವರಿಗೆ ನೋಡುವವರು ಯಾರು? ಅದು ಇಂಜಿನಿಯರ್ ಇಲ್ಲಿ ವಾಟರ್ ಮಾಡ್ತಾರೆ, ನೀರು ಹೋಗ್ತದೆ. ವಾಟರ್ ಮಾಡಿದ್ರೆ ಸಾಕಾಗುದಿಲ್ಲ, ಅವ್ರು ಹೋಗ್ಬೇಕಲ್ಲ ನೀರನ್ನು. ಮಧ್ಯದಲ್ಲಿ ನನಗೆ ಹುಷಾರಿಲ್ಲ, ನನಗೆ ಅಲ್ಲಿ ಕೆಲಸ, ಇಲ್ಲಿ ಕೆಲಸ. ನಾವು ಜನಪ್ರತಿನಿಧಿ, ಆಪರೇಟರ್, ನಾವು ಸರ್ಕಾರ ಸಂಬಳ ನಮಗೆ ಕೊಡಲಿ, ನಾವು ನೋಡ್ತೇವೆ. ನಮಗೆ ಕೊಡಲಿ ಸಂಬಳ, ನಾವು ಹೋಗ್ತೇವೆ ಆಪರೇಟರ್ ಆಗಿ. ಎಲ್ಲರಿಗೆ ನಾವೇ ಹೋಗ್ಬೇಕಾದ್ರೆ ಜನಪ್ರತಿನಿಧಿ. ಮತ್ತೆ ಇವರ ಕೆಲಸ ಅಂತದ್ದು, ಆಫೀಸರ್ ಕೆಲಸ ಅಂತ ಬೇಕಲ್ಲ. ನೆಕ್ಸ್ಟ್ ಈಗ 3 ದಿವಸ 4 ದಿವಸಕ್ಕೆ ನೀರು ಬರ್ತದೆ. ಮೇಲೆ ನಮಗೆ ನೀರು ಸಿಗುವುದು ಸಹ ಇಲ್ಲ, ಒಪ್ಪಿಕೊಂಡು ಹೋಗ್ಲಿಕ್ಕೆ ಯಾವುದು ಸಹ ಇಲ್ಲ. ಗೋರ್ಮೆಂಟ್ ಈಶ್ವರನ ಈಗ ಹೇಳಿದ್ರು. ಇನ್ನೊಂದು ವಿಚಾರ ಅಂದರೆ 5 ಕಡೆ ಬೋರ್ವೆಲ್ ಹಾಕಿದ್ದಾರೆ. 5 ಕಡೆ ಬೋರ್ವೆಲ್ ಹಾಕಿ 5 ಕಡೆ ಒಂದೇ ಜಾಗದಲ್ಲಿ ಹಾಕಿ 6ನೇ ಬೋರ್ವೆಲ್ ಮುಂದೆ ಹಾಕಿದ್ದಾರೆ. ಈ ಸಿಕ್ಕದಲ್ಲಿ ಯಾರು ಹೇಳ್ತಿದೆ? ಆ ಅಧಿಕಾರಿಗೆ ಗೊತ್ತಿಲ್ಲ, ಪರವಾಗಿಲ್ಲ. ಊರಿನವರಿಗೆ ಒಂದು ವಿಶ್ವಾಸ ಇಟ್ಟು ಒಂದು ಮಾತಾಡಿದರೆ ಅದನ್ನು ಸೊಲ್ಯೂಷನ್ ಆಗಲ್ಲ. ಕೆರೆಬೆಲ್ದ ಗುಡ್ಡೆ ಉಂಟು ಸರ್, ತೀರ್ಥ ಆ ಸೈಡಿಗೆ ಕೆರೆ ತಲ್ಪ ಒಂದು ಪಾಯಿಂಟ್ ಉಂಟು. ಸಬ್ಸರ್ಫೇಸ್ ವಾಟರ್ ರೇಟ್ ಉಂಟು ಸರ್. ಇದ್ದೆ ಒಂಜಿ ತೊಗೊಂಡು ಬಸ್ ಸ್ಟ್ಯಾಂಡ್ ಸೂಪರ್ ಒಂದು ಪಾಯಿಂಟ್, ಸೂಪರ್ ಪಾಯಿಂಟ್. ಅಲ್ಲಿ ಒಂದು ಉಂಟು ಸರ್, ಅಲ್ಲಿ ಓಪನ್ ಏರಿಯಾ ಒಂದು ಮೋಸ್ಟ್ಲಿ ಅದು ರಿವರ್ ಇರ್ಬೇಕು ಸರ್. ಮತ್ತು ಬ್ಯಾಕ್ ವಾಟರ್ ರಿವರ್ ಇರಬೇಕು, ಸ್ಟ್ರೀಮ್ ಇರಬೇಕಲ್ಲಿ. ಮಾತ್ರ ಸಿಗ್ತದೆ ಸರ್, ನೀರು ಬೇಕಿದ್ರೆ ನೋಡ್ಬೋದು. ಈಗ ನಾಳೆ ಬೆಳಿಗ್ಗೆ ಒಂದು ಅಲ್ಲಿ ಮತ್ತು ಇನ್ನೊಂದು ಸ್ಟೇಟ್ ಹೈವೇದು ಎಂಡ್ ಪಾಯಿಂಟ್ ಅಲ್ಲಿ ಒಂದು ಸಮಸ್ಯೆ ಇದೆ ಸರ್. 2-3 ಕಡೆ ಒಟ್ಟಿಗೆ 5 ಬೋರ್ನಲ್ಲಿ ಒಬ್ಬರಿಗೆ ಬೇರೆಯವರಿಗೆ ಹೇಳಿದ್ದೇನೆ ಮಾಡಲಿಕ್ಕೆ ನಾಳೆ ಯಮುನಾ ಬರೋದು ಸರ್. ಈಗ ನೀರಿಗೆ ಸಂಬಂಧಪಟ್ಟಾಗೆ ಒಟ್ಟಿಗೆ 8 ವೇಗಲ್ ಉಂಟು ಸರ್. 8ಕ್ಕೆ ಸರ್ GPS ಸಿಸ್ಟಮ್ ಹಾಕಿದ್ದಾರೆ. ಇಟ್ ಇಸ್ ಬಿ ಮಾನಿಟರ್ಡ್ ಸಿಂಡಿಕೇಟ್ ಆಫೀಸ್ ಅಂದರೆ. ಮತ್ತು ನಮ್ಮದು ಮೇಲೆ ಮಜೀದ್ ಅಂತ ಒಬ್ಬರು ವಾಟರ್ ಸೂಪರ್ವೈಸರ್ ಇದ್ದಾರೆ. ಕಾಂಟ್ಯಾಕ್ಟಿಂಗ್ ಥಿಂಗ್ಸ್ 8 to 10. ಒಂದು ಜನ ಗಾಡಿ ಮೇಲೆ ಹೋಗಲಿಲ್ಲ, ನೀರು ಹಾಕ್ಬಿಡ್ತಾರೆ.
ಈಗ ನೀರಿನ ಸಮಸ್ಯೆ ಬಗ್ಗೆ ಬಹುತೇಕ ಎಲ್ಲ ಜನ ಕೂಡ ಹೇಳಿದ್ದಾರೆ. ಅದಕ್ಕಾಗಿ ಒಂದು ಎಲ್ಲೆಲ್ಲ ಬೋರ್ವೆಲ್ ಹಾಕಬೇಕು ಅಲ್ಲೆಲ್ಲ ಬೋರ್ವೆಲ್ ಹಾಕ್ಲಿಕ್ಕೆ ಹೇಳಿದೆ. ಈಗ ಎಷ್ಟು ಬೋರ್ವೆಲ್ ನೀವು ಹೊಸದಾಗಿ ಹೊಡೆದಿದ್ದೀರಿ ಅದು ಹೇಳಿ, ಎಷ್ಟು ಒಳ್ಳೆ ಅರ್ಜೆಂಟ್ ವರ್ಕ್ ಇತ್ತು ಸರ್. ಅರ್ಜೆಂಟ್ ವರ್ಕ್ ಪ್ರೊಸೀಜರ್ ಉಂಟು, ನೀತಿ ಸಮಿತಿಗೋಸ್ಕರ ಬ್ಲಾಕ್ ಆಗಿತ್ತು. ಆಲ್ರೆಡಿ ಕೇಳುವಂಥ ಪ್ರಶ್ನೆ ಕರೆಕ್ಟ್. 15 ಫೈನಾನ್ಸ್ನಲ್ಲಿ ಯಾವ ಯಾವ ವಾಟರ್ ಸ್ಕೀಮ್ಸ್ಗೆ ಎಷ್ಟೆಷ್ಟು ದುಡ್ಡು ಇಟ್ಟಿದೆ ಹೇಳಿ, ಯಾರು ಎಷ್ಟಿದೆ? ಆಯ್ತು, ಟೋಟಲ್ 54 lakhs ಯಾವ್ದಾಗಿ ಇಟ್ಟಿದ್ದೀರಿ? ಎಷ್ಟು ಅದು ನೋಡುವ, ಅವೇನು ಕರೆಕ್ಟ್ ಅಲ್ಲ. ವಾರ್ಡ್ ನಂಬರ್ ವಾರ್ಡ್ ನಂಬರ್ 20ರಲ್ಲಿ ವಾರ್ಡ್ ನಂಬರ್ ಉಳ್ಳಾಲ್ ನಗರಸಭೆ ವ್ಯಾಪ್ತಿಯ ವಾರ್ಡಿನ ರಾಜರಾಜೇಶ್ವರಿ ದೀಕ್ಷಿತ ಮೇಡಮ್ ಮೇಲೆ ಅದರಲ್ಲಿ ಪೈಪ್ಲೈನ್ ವಿಸ್ತೀರ್ಣ ರಾಜರಾಜೇಶ್ವರಿ ನಗರ 2 ಲಕ್ಷ 3 lakhs ಸರ್. ಎಷ್ಟು? 3 lakhs. ಕೆಲಸ ಏನಾಗಿದೆ? ಕೆಲಸ ಸರ್ ಮೊನ್ನೆ ನೀತಿ ಸಮಿತಿಯಿಂದ ನಿನ್ನೆ ಮುಗಿದಷ್ಟೇ. ನೀರಿಗೆ ಯಾವ ನೀತಿ ಸಮಿತಿ ಅಲ್ಲ ಯಾವುದಿಲ್ಲ. ನಾನು ಮೊನ್ನೆ ಫೋನ್ ಮಾಡಿ ಹೇಳಿದ್ರೆ ನಾನು ಅಲ್ಲ, ಅದು ಎಲೆಕ್ಟ್ರಿಕ್ ಹಾಕಿ ಆಯ್ತು ಸರ್. ಎಲೆಕ್ಟ್ರಿಕ್ ಅದೆಲ್ಲ ಅವತ್ತೇ ಮಾಡಿ ಮುಗಿಸಿದೆ. ಎಲೆಕ್ಟ್ರಿಕ್ ಇದೆಲ್ಲ ಈಗ ನೆಕ್ಸ್ಟ್ ಈಗ ಯಾವ ವರ್ಕ್ ಸ್ಟಾರ್ಟ್ ಆಗಿದೆ ಸರ್? ಈಗ ಅದರಲ್ಲಿ ಬೋರ್ವೆಲ್ ವರ್ಕ್ ಪೆಂಡಿಂಗ್ ಇದೆ, ಒಟ್ಟಿಗೆ 5 ಈಗ ಈ ಒಂದು ವರ್ಕ್ ಫಸ್ಟ್ ವರ್ಕ್ ಈಗ ಫಸ್ಟ್ ವರ್ಕ್ 2 lakhs 3 lakhs ವರ್ಕ್ ಸರ್. ದೀಕ್ಷಿತ್ ಅವರಲ್ಲಿ ಏರಿಯಾದಲ್ಲಿದ್ದು ಪೈಪ್ಲೈನ್ ಕೆಲಸ ಯಾರಿಗೆ ಆಗಿದೆ? ಅದು ಯೂಸುಫ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ? ಯೂಸುಫ್ ಮೋಸ್ಟ್ಲಿ ವೆಡ್ನೆಸ್ಡೇ ಅವತ್ತು ಶುರು ಮಾಡ್ತಾರೆ. ಯಾಕೆ ನಾಳೆ ಮಾಡಲಿಕ್ಕೆ ಅಲ್ಲ ಸರ್, ಪೈಪ್ ಆರ್ಡರ್ ಕೊಟ್ಟು ಒಟ್ಟಿಗೆ ಅವರಿಗೆ 3 ಕಿಲೋಮೀಟರ್ ಪೈಪ್ ಬೇಕು ಸರ್. ಅವರಿಗೆ ಎಲ್ಲ ಸಮಯ ಟೆಂಡರ್ ಅವರಿಗೆ ಕೊಟ್ಟರೆ ಸರ್ 28 ಮೇ ಕೊಡ್ತಾರೆ ಸರ್. 28 ಏಪ್ರಿಲ್ ಕೊಟ್ಟರೆ ಆರ್ಡರ್ ಮಾಡಲಿಲ್ಲ ಸರ್. ಯಾಕಂದ್ರೆ ವರ್ಕ್ ಆರ್ಡರ್ ಆಗಿರಲಿಲ್ಲ. ನನಗೆ ವರ್ಕ್ ಆರ್ಡರ್ ಆದರೆ ಈಗ ಮಾಡ್ತಿದ್ದೆ ವರ್ಕ್ ಆರ್ಡರ್. ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಸರ್? ಬೈ ಥರ್ಸ್ಡೇ ಫ್ರೈಡೇ ಸ್ಟಾರ್ಟ್. ಯಾವಾಗ ಮುಗಿಸ್ತಾರೆ? 2 days ಸಾಕು ಸರ್. 2 days. ತುಂಬಾ ಇದೊಂದು ಸಮಸ್ಯೆ ಉಂಟು ಅಲ್ಲಿ ಪೈಪ್ ಲೈನ್. ಅದು ಯಾವಾಗ ಸ್ಟಾರ್ಟ್ ಆಗಿದೆ? ಇನ್ನೂ ಕೂಡ ಸ್ಟಾರ್ಟೇ ಮಾಡಲಿಲ್ಲ ಅವ್ರ ಕೆಲಸ. ಅದಕ್ಕೆ ಮಾಡ್ತಾರೆ ಗುರುವಾರ ಮಾಡಬೇಕು ಹೇಳಿದ್ದಾರೆ. ಅದೇ ಗುರುವಾರ ಆಯ್ತು, ಗುರುವಾರ ಸ್ಟಾರ್ಟ್ ಮಾಡಬೇಕು. ಇವರೇ ಗುರುವಾರ ಸ್ಟಾರ್ಟ್ ಮಾಡ್ತೀವಿ ಸರ್. ಅದೇ ಪ್ರಶಾಂತ್ ಅವ್ರಿಗಾಗಿದೆ. ಅದೇ ಗೊತ್ತಿಲ್ಲ ಯಾರ್ಯಾರಿಗೆ. ಆಯ್ತು, ನೆಕ್ಸ್ಟ್ ವರ್ಕ್ ತಗೊಳ್ಳಿ. ಉಳ್ಳಾಲ್ ನಗರಸಭೆ ವ್ಯಾಪ್ತಿಯ ವಾಸುಕಿ ನಗರದಿಂದ ಬಾವಿಯಿಂದ ಮುಳ್ಳಗೆದ್ದೆ ಮಂಚಿಲ ಟ್ಯಾಂಕಿಗಳಿಗೆ ಪೈಪ್ಲೈನ್ ವಿಸ್ತೀರ್ಣ 10 ಲಕ್ಷ. ಟೆಂಡರ್ಡ್ ಅಮೌಂಟ್ ಬಿಡ್ ಅಗ್ರಿಮೆಂಟ್ ಅಮೌಂಟ್ ಇಸ್ 8 lakhs. ಟೆಂಡರ್ಡ್ ಟು ಯೂಸುಫ್. ಅದರಲ್ಲಿ ಒಟ್ಟು 2 ಕಿಲೋಮೀಟರ್ ಪೈಪ್ಲೈನ್ ಬರ್ತದೆ ಸರ್ ಹಾಕಲಿಕ್ಕೆ. ಓಕೆ, ಇದೊಂದು ಆರ್ಡರ್ ಫಾರ್ ಪೈಪ್ಲೈನ್ ಆಲ್ರೆಡಿ. ಯಾವಾಗ ಸ್ಟಾರ್ಟ್ ಮಾಡ್ತಾರೆ? ಇದು ಸರ್ ಈ ವೀಕಲ್ಲಿ ಪೈಪ್ಲೈನ್ ಬಂದರೆ ಸ್ಟಾರ್ಟ್ ಮಾಡ್ತಾರೆ ಸರ್. ಬೈ ಫ್ರೈಡೇ ವಿಲ್ ಸ್ಟಾರ್ಟ್ ಬರುತ್ತೆ ಸರ್. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ಎಲ್ಲ ಆಗಿದೆ ಸರ್. ಕರೆಕ್ಟ್ ಇವರೇ ಫ್ಲೋಟ್ ಮಾಡ್ಬೇಕಾದ್ರೆ ಈಗ ಲೇಟ್ ಆಗ್ತದೆ. ಅದೇ ವರ್ಕೌಟ್ ಆಗಲಿ ಹಂಗೆ ಮುಂಚೆ ಈ ಹಿಂದೆ ವರ್ಕ್ ಆರ್ಡರ್ ಕೊಟ್ಟಿರಲಿಲ್ಲ. ಅವ್ರು PG ಕೊಡುವಾಗ ಲೇಟ್ ಮಾಡಿದ್ರು. ಸೊ ಅದು ಈಗ ವರ್ಕ್ ಆರ್ಡರ್ ಕೊಡ್ತಿದ್ದೇವೆ. ಅಗೇನ್ ಸರ್ ವರ್ಕ್ ಆರ್ಡರ್ ಸ್ಟಾರ್ಟ್ ದ ವರ್ಕ್ ಬೈ ಥರ್ಸ್ಡೇ ಫ್ರೈಡೇ ವಿಲ್ ಸ್ಟಾರ್ಟ್ ದ ವರ್ಕ್. ಸ್ಟಾರ್ಟ್ ಮಾಡಿಸ್ಬೇಕು. ಎಸ್ ಸರ್. ಕೆಲಸ ಕಾಂಟ್ರಾಕ್ಟ್ಗೆ ಕೆಲಸ ಕೊಡೋದು, ಜನರಿಗೆ ನೀರು ಕೊಡಬೇಕಂತ ಕೆಲಸ ಕೊಡೋದು ಸರ್. ಬೈ ಟ್ರೆಂಚ್ ಕಟಿಂಗ್ ಸ್ಟಾರ್ಟ್ ಮಾಡ್ತೇವೆ ಸರ್. ನೀವು ಫಾಲೋ ಅಪ್ ಮಾಡಿದ್ರೆ ಸಮಸ್ಯೆ. ಮತ್ತೆ ಸ್ಟಾರ್ಟ್ ಮಾಡಿಸ್ತಾರೆ ಸರ್. ಕಾಂಪೌಂಡ್ ಬಳಿ ಪೈಪ್ಲೈನ್ ದುರಸ್ತಿ ವಿಸ್ತರಣೆ ಸರ್. ಮೇಡಿಯಂ ಕಾಲೇಜಿಗೆ ಅಲ್ಲೇ ನೀರಿಲ್ಲ ಸರ್. ಅದು ವೀಕೆಂಡ್ ಹೌದು ಹೌದಾ? ಅದರಲ್ಲಿ ನಾನು ಒತ್ತಾಯ ಮಾಡಿ ಇದು ಟೆಂಡರ್ ಆಗಿದೆ. ಹಣ ಬಂದು ಎಷ್ಟು ಸಮಯ ಆಯಿತು, ಈ ಟೆಂಡರ್ ಕೆಲಸ ಎಷ್ಟು ಸಮಯ ಆಯಿತು, ವರ್ಕ್ ಆರ್ಡರ್ ಕೊಟ್ಟು ಎಷ್ಟು ದಿನ ಆಯಿತು ಅಂತ ದೇಶದಲ್ಲಿ ಅವರಿಗೆ ಇವರು ಇಲೆಕ್ಷನ್ ಇದು ಚುನಾವಣಾ ನೀತಿ ಸಂಸ್ಥೆ ಅದಕ್ಕಿಂತ ಮೊದಲೇ ಪ್ರಯತ್ನ ಪಟ್ಟು ನಾನು ಜಾಗ ತೋರಿಸಿ ಅಲ್ಲಿ ಸಿಂಗಲ್ ಒಂದು ಕೊಳವೆ ಮಾತ್ರ ತೋಡಿದ್ದಾರೆ. ಇನ್ನೊಂದು ಕೊಳವೆ ನೋಡಿದ್ದರೆ ನಮಗೆ ಚುನಾವಣೆ ಮುಂಚೆ ಆ ಟಿವಿಗೆ ನೀವು ನೀರು ಕೊಡ್ಬೋದಿತ್ತು. ಹಣ
ಅಕೌಂಟಲ್ಲಿ ಯೋಜನೆ ಉಂಟು ವರ್ಕ್ ಆಗುದಿಲ್ಲ. ನಮ್ಮ ಅಧಿಕಾರಿಗಳು ಮಾತ್ರ ಇವರು ಒಳ್ಳೆ ಶಬ್ದವಾಗಿ ಮಾತಾಡಿ ನಮ್ಮನ್ನು ಸ್ವಲ್ಪ ಹಿಂದೆ ಅವರು ಉತ್ಸಾಹಿದ್ದಾರೆ. ವರ್ಕ್ ಫಾಸ್ಟ್ ಮಾಡಬೇಕು. ಅದೀಗ ಕೇಳೋದಕ್ಕೆ ಯಾವ್ದು ಅನಿಲ ಕಂಪೌಂಡ್ ಬರೋ ಸಬ್ಜೆಕ್ಟ್ ಬರೋ 20 ವಾರ್ಡ್ ನಂಬರ್ 29 ಸರ್. ಅನಿಲ ಕಾಂಪೌಂಡ್ನಲ್ಲಿ ಬೋರ್ವೆಲ್ ಕೊರೆದು ಮುಬಾರಕ್ ಕಾಂಪೌಂಡ್ ಪೈಪ್ ಲೈನ್ ಸ್ಟಾರ್ಟ್ ಅದು ಟೆಂಡರ್ ಆಗಿದೆ ಸರ್. ಕೆಲಸ ಯೂಸುಫ್ ಆಗಿದೆ ಸರ್. ಇದು ಯೂಸುಫ್ ಸರ್. ಇಲ್ಲ ಸರ್, ಅದರಿಂದ ಅವ್ರು ಸ್ಟಾರ್ಟ್ ಮಾಡಲಿಕ್ಕೆ ಹೇಳಿದ್ರು, ಇವತ್ತಿಗೆ ಹೇಳಿದ್ರೆ ಸ್ಟಾರ್ಟ್ ಮಾಡಲಿಕ್ಕೆ ಅವರಿಗೆ ವರ್ಕ್ ಶುರು ಮಾಡಲಿಕ್ಕೆ ಪೈಪ್ ವಾಟರ್ ಕೊಟ್ಟಿದ್ದಾರೆ ಸರ್. 4 ಕಿಲೋಮೀಟರ್ ಪೈಪ್ ವಾಟರ್ ಕೊಟ್ಟಿದ್ದಾರೆ ಯೂಸುಫ್. ಯಾವ ನೀವು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಯಾವ್ದು ವರ್ಕ್ ಇದೆ? ಟೆಂಡರ್ ಎಲ್ಲೋ ಕೊಟ್ಟಿದ್ದೆ, ಬ್ಯಾಂಕ್ ಗ್ಯಾರಂಟಿ ಕೊಡಲಿಲ್ಲ ಅಂತೇಳಿ ಅದು ಬಿಡುದ, ಬ್ಯಾಂಕ್ ಗ್ಯಾರಂಟಿ ಕೊಡಲಿಲ್ಲ ಅಂತೇಳಿ ಅದು ದಿವಸ ಆದರೆ ಮತ್ತೆ ಬ್ಲ್ಯಾಕ್ ಲಿಸ್ಟ್ ಮಾಡ್ಬೇಕಂತವ್ರನ್ನೆಲ್ಲ ಅಂತ ಬ್ಲ್ಯಾಕ್ ಲಿಸ್ಟ್ ಮಾಡ್ಬೇಕು. ಬ್ಯಾಂಕ್ ಗ್ಯಾರಂಟಿ ಕೊಡೋದಂತ ಮತ್ತೆ ಯಾಕೆ ನಮಗೆ ಮತ್ತೆ ಯಾಕೆ ಕೆಲಸ ಕೊಡ್ತೀವಿ? ಏನಂದ್ರೆ ಅಡ್ಮಿನಿಸ್ಟ್ರೇಷನ್ ಬೇಕಲ್ಲ. ನೀವು ನೆಕ್ಸ್ಟ್ ನೋಡಿ ಮತ್ತೆ ಸರ್ ಇಲ್ಲಿಗೆ ಇಂಜಿನಿಯರ್ ಕೊಡೋದು ಕರೆಕ್ಟ್ ಮಾಹಿತಿ, ಅಲ್ಲಿ ನೋಡುವವರು ಕರೆಕ್ಟ್ ಇಲ್ಲ. ಯಾರು ಮಜೀದ್ ಅವನಂತ ನನಗೆ ಪುರ್ಸೋದಿಲ್ಲ, ನನಗೆ ಅಲ್ಲಿ ಕೆಲಸ ಇಲ್ಲಿ ಕೆಲಸ. ಅವ್ನು ನೀರು ಆಪರೇಟರ್, ಅವನು ಒಂದು ಗೇಟ್ ವಾಲ್ ಎಲ್ಲಿ ಅಂತ ಅವ್ನು ಗೊತ್ತಿಲ್ಲ. ಅವ್ನು 25 ವರ್ಷ ಐತಂತೆ, ಒಂದು ಗೇಟ್ ವಾಲ್ ಎಲ್ಲಿ ಅಂತ ಅವ್ನು ಗೊತ್ತಿಲ್ಲ. ಅದು ನೋಡಿದೆ ಇಂಜಿನಿಯರ್ ಇಲ್ಲಿ ಕಲಿಸ್ತಾರೆ, ಆದರೆ ಹಿಂದೆ ಅವರು ಹೋಗ್ಬೇಕಲ್ಲ. ಜನಪ್ರತಿನಿಧಿ ಯಾರು ಹಿಂದೆ ಹೋಗ್ಲಿಕ್ಕೆ ಆಗ್ತದೆ? ನಾವು ಲಿಸ್ಟ್ ಕೊಡೋದು ಮಾತ್ರ, ಇಂಥ ಜಾಗ ಇಂಥದ್ದು ಜಾಗ ಕೊಡಿ ಅಂತ. ಅವ್ರು ನೀರು ಗಾಡಿ ಲಿಸ್ಟು ಇವರಿಂದ 12 ಟ್ರಿಪ್ ಹೋಗ್ಲಿ, ಎಷ್ಟು ಟ್ರಿಪ್ ಹೋಗ್ಲಿ ಅವರಿಗೆ 2 ದಿವಸ ಇಲ್ಲ, ಅದು 3 ದಿವಸ 4 ದಿವಸ ಹೋಗ್ತಾರೆ. ಅವ್ನು ಮನೆಯಲ್ಲಿ ಹೋಗ್ಲಿಕ್ಕೆ ಹೋಗುದಿಲ್ಲ. ಅವನು ಇಲ್ಲಿ ಕೂತ್ಕೊಳ್ಳಿ, ಅವನ ಕೆಲಸ ಇಲ್ಲಿ ಕಮಿಷನರ್ ಅಲ್ಲಿ ಅಲ್ಲಿ ಒಂದು ಟೇಬಲ್ ಹಾಕಿ ಅಲ್ಲಿ ಕೂತ್ಕೊಳ್ತಾರೆ ಕೆಳಗೆ ಫಸ್ಟ್ ಫ್ಲೋರ್ನಲ್ಲಿ. ಅವನಿಂದ ಕಮಿಷನರ್ ಇಲ್ಲಿ ನೀರು ಬಿಡೋನು ಇಲ್ಲಿ ಕೂತ್ಕೊಂಡಾರೆ. ಈ ಅವಸ್ಥೆ ಅಂತ ಆಗ್ಬೋದು ನಗರ ಸಮಿತಿ. ನೀರು ಬಿಡೋನು ಕೂತ್ಕೊಳ್ಳೋದು ಇಲ್ಲಿ ಒಳಗೆ ಟೇಬಲ್ ಹಾಕಿ ಕಮಿಷನರ್ ಹಾಕಿ ಇಂಥ ಕೆಲಸ ಬೇಕಾವಲ್ಲ ಹಾಗೆ. ಈಗ ನೋಡಿ ಸರ್, ನೀವು ಈಗ ಏನು ಕಮಿಷನರ್ ಯು ಆರ್ ರೆಸ್ಪಾನ್ಸಿಬಲ್. ನೀವು ಸುಮ್ಮನೆ ಕೂತ್ಕೊಂಡು ಅಂತ ಓಡಿಸ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಜವಾಬ್ದಾರಿ ನೀವು ವಹಿಸ್ಕೊಳ್ಬೇಕಾಗ್ತದೆ. ಅದಕ್ಕೆ ನಿಮ್ಮನ್ನು ಕಮಿಷನರ್ ಅಂತ ಹೇಳ್ತಾರೆ, ಹೌದಾ? ನೀವು 8 ಟ್ಯಾಂಕರ್ ಹಾಕಿ ಇನ್ನೂ ಕೂಡ ಒಂದು ವಾರ್ಡ್ನಲ್ಲಿ ಸಮಸ್ಯೆ ಬಗೆಹರಿದ ಅಂತ ಹೇಳಿದರೆ ಅದು ಏನು ಹೇಳಬೇಕು? ಮತ್ತು ಒಂದು ನೀರಿನ ಸಮಸ್ಯೆ ನೋಡಿ, ನಿಮಗೆ 15 ದಿವಸ ಆಗೋ ಕ್ಲಿಯರ್ ಕಟ್ ಗೊತ್ತಾಗ್ತದೆ ಎಲ್ಲಿ ಎಲ್ಲ ಪ್ರಾಬ್ಲಮ್ ಉಂಟು, ಅಲ್ಲೇ ಇರೋದು ಪ್ರಾಬ್ಲಮ್. ಹೊಸದೇ ರೇರ್ ಮತ್ತೊಂದು ಬರೋದು, ಹೌದಾ? ಯಾವ ಒಂದು ಪ್ರದೇಶದಲ್ಲಿ ನೀರು ಕಡಿಮೆ ಇದೆ ಆ ಪ್ರದೇಶಕ್ಕೆ ನೀವು ಟ್ಯಾಕಲ್ ಮಾಡಲಿಕ್ಕೆ ಇರುವಂಥದ್ದು ಬಹುತೇಕ ಒಂದೊಂದು ವಾರ್ಡ್ನಲ್ಲಿ. ಸೊ 1 ವೀಕ್ ಆಗುವಾಗ ಈಗ ನಿಮ್ಮ ಪಿಕ್ಚರಲ್ಲಿ ಈಗ ಇರಬೇಕು, ಯಾವ ವಾರ್ಡ್ ಇದು, ಯಾವ ಪ್ರದೇಶದಲ್ಲಿ ನಮಗೆ ನೀರಿನ ಸಮಸ್ಯೆ ಇದೆ, ಅಲ್ಲಿಗೆ ಎಷ್ಟು ದಿವಸಕ್ಕೊಮ್ಮೆ ನೀರು ಹೋಗ್ತದೆ, ಅಲ್ಲಿಗೆ ಹೋಗುವ ಟ್ಯಾಂಕರ್ ಯಾವುದು. ನೀರು ಆಪರೇಟರ್ ಹೋಗ್ಬೋದು ಸರ್ ಇಲ್ಲಿ ಬೈಕಿನಲ್ಲಿ. ಈಗ ನೀವೇನು ಹೇಳ್ತೀರಿ? ನಾವು 8 ಹಾಕಿದ್ದೇವೆ, 2 ದಿವಸಕ್ಕೊಮ್ಮೆ ಹೋಗ್ತದೆ. ಇವರು ಹೇಳ್ತಾರೆ 2 ದಿವಸ ಬಿಟ್ಟು 4 ದಿವಸ ಒಮ್ಮೆ ಕೂಡ ಬರೋದಿಲ್ಲ. ಒಂದು ಬಂದರೆ 10 ಮನೆ ಇದ್ದರೆ ಈ ಒಂದು ಮನೆಗೆ ಹಾಕಿಕೊಂಡು ಮತ್ತೆ ಟ್ಯಾಂಕರ್ ಅಲ್ಲಿ ಹೋಗ್ತದೆ, ನಮಗೆ ಗೊತ್ತಿಲ್ಲ. 3ನೇದು ನೀವು ಇಲ್ಲಿ ಕಲಿಸಿದ ಟ್ಯಾಂಕರ್ ಎಲ್ಲಿ ಹೋಗಿ ಮುಟ್ತದೆ, ಯಾರಿಗೆ ನೀರು ಕೊಡ್ತದೆ ಅಂದರೆ ಜನರಿಗೆ ಗೊತ್ತಾಗಬೇಕಾದ್ರೆ ನಿಮ್ಮಲ್ಲಿ ಅಲ್ಲಿ ಜನ ಇರೋದಿಲ್ಲ. ಯಾರದಕ್ಕೆ ವಹಿಸ್ಕೊಂಡಂತ ಇದ್ದಾನೆ ಅವನ ಕೆಲಸ ಬಿಟ್ಟು ಇವರು ಆಫೀಸಲ್ಲಿ ಕೂತ್ಕೊಳ್ಳುವಂಥ ವಿಚಾರ ಹೇಳುವಂಥದ್ದು. ಯಾಕೆ ನೀವು ಒಂದು ಸಿಸ್ಟಮ್ ಸ್ಟಾರ್ಟ್ ಮಾಡಿ ಕೂಡ ಅದರ ಫಲ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಇದರಲ್ಲಿ ಕೆಲವು ಕಡೆ ಕೋರ್ತಾ ಇರ್ಬೋದು. ಇದನ್ನು ಹೇಗೆ ರೆಕ್ಟಿಫೈ ಮಾಡ್ತೀವಿ? ಅವೇ ರೆಕ್ಟಿಫೈ ಚೇಂಜ್ ಮಾಡ್ತೀವ್ರೆ ಅವರಿಗೆ ಈಗ ಒಂದೊಂದು ಟ್ಯಾಂಕಲ್ಲಿ ಒಬ್ಬರು ಹಾಕಿಲ್ಲ ಹಾಕಿದ್ದೇವೆ ಸರ್. ಹೋಗ್ಬೇಕಲ್ಲ ಸರ್, ಅವ್ರು ಹೋಗ್ತಿದ್ದಾರೆ. ಈಗ ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿದ್ರೆ ಸಫಿಷಿಯಂಟ್ ನಂಬರ್ ಆಫ್ ರೀಫಿಲಿಂಗ್ ಪಾಯಿಂಟ್ಸ್ ಕೃಷಿ ಉಂಟು ಸರ್. ಈಗ ನಿಮ್ಮ ಮಚ್ಚದ ಹತ್ರ ಹೋಗಿದೆ, ಇಲ್ಲಿ ಸ್ಟ್ಯಾಂಡ್ ಫಾರ್ 100%. ನೀವು ವಾಟರ್ ಫಿಲ್ಲಿಂಗ್ ನೀವು ಕೊಡಬೇಕು, ಕಡಿಮೆ ಮಾಡ್ಬೋದಲ್ಲ. ಟೆಂಡರ್ ಕೊಡೋದು ಅಗತ್ಯ ಏನು? ಯಾರು ನಮಗೆ ತಗೊಂಡಿದ್ದಾರೆ ಲಾಸ ಲಾಭವ
ಆ ಕೆಲಸ ಮಾಡಿಸೋ ಕೆಲಸ ಯಾರ್ದು ಆ ಟೆಂಡರ್ ತಗೊಂಡವರು ಅದಕ್ಕೆ ಕೊಡುವಂಥದ್ದಲ್ಲ. ಈಗ ನೀವು ನಿಮ್ಮ ಇದರಿಂದ ಒಬ್ಬರನ್ನ ಹಾಕ್ಬೇಕು ಅದಕ್ಕೆ. ಕಿರಣ್ ಅಂತ ಒಬ್ಬರನ್ನ ಮಾನಿಟರ್ ಮಾಡಲಿಕ್ಕೆ ಸಾಕಿದೆ ಸರ್. ಜನ ಇಲ್ಲ ಅಂತ ಏನಿಲ್ಲ, ನಮ್ಮ ಇಲ್ಲಿ ನೀರು ಬಿಡುವಂಥ ಆಪರೇಟರ್ ಇರ್ತಾರೆ, ಅವರಿಗೆ ಮಂತ್ಲಿ ಕಾಂಟ್ರಾಕ್ಟ್ ಎಲ್ಲ ಹಣ ಕೊಡ್ತಾ ಇದ್ದಾರೆ. ಮತ್ತು 35 ಜನ ಹೇಳಿದ್ದಾರೆ, ಅವರಲ್ಲೂ ಒಂದು ಗಾಡಿ ಹಾಕಿ ಅವರು ಹೋಗಿದ್ದಾರೆ, ಸರಿ ಆಗ್ತದೆ. ಹೌದು, ಯಾಕೆ ಕಾರಿಗೆ ನೀವು ನಾನು ನೀರು ಕೊಡಿದ್ದಾರೆ, ಅವರು ಮಾಡೋದು ಇದು ಯಾರಿಗೂ ಸರ್. ಫೀಲ್ಡಲ್ಲಿ ವ್ಯಾಲ್ಮೆನ್ಸೇ ಬರ್ತಾರೆ ಸರ್, ನೀರು ಕೊಡೋದು ವ್ಯಾಲ್ಮೆನ್ಸ್ ಇರ್ತಾರೆ ಸರ್ ಎಲ್ಲ ಕಡೆ. ಅಲ್ಲಪ್ಪ, ಇವಾಗ ಏನಾಗ್ತಾರೆ, ವಾಟರ್ ಮ್ಯಾನ್ ಇದ್ದಾರೆ 30 ಜನ ಸರ್, 35 ಜನ ವ್ಯಾಲ್ಮೆನ್ಸ್ ಇದ್ದಾರೆ ಸರ್. ಅವರೆಲ್ಲರನ್ನ ಒಟ್ಟೊಟ್ಟಿಗೆ ಡಿಪ್ಲೈ ಮಾಡ್ತಿಲ್ಲ ಸರ್. ಎಲ್ಲೆಲ್ಲ ಟ್ಯಾಂಕರ್ ಹೋಗ್ತಾ ಕಾನ್ಸೆಂಟ್ ಏರಿಯಾದವರು ವ್ಯಾಲ್ಮೆನ್ಗಳಲ್ಲಿ ಇರ್ತಾರೆ. ಟ್ಯಾಂಕರ್ ಒಟ್ಟಿಗೆ ಹೋಗುದಿಲ್ಲ ಸರ್. ಟ್ಯಾಂಕರ್ ಅಲ್ಲ ಸರ್, ಒಂದು ಮಿನಿಟ್, ಇಂಜಿನಿಯರ್ ಕರೆಕ್ಟ್, ನೀವು ನೀರು ಕೊಡ್ತೀರಿ, ನಾವು ಹೋಗ್ತೇವೆ. 10 ಟ್ಯಾಂಕರ್ 20 ಬೇಕು ಟ್ಯಾಂಕರ್ ಕೊಡಿ. ಅದು ನೀರಿನ ಆಪರೇಟರ್ ಹೋಗಿ ನೋಡಬೇಕು, ನಿಕ್ಲೆ ನೀರು ಬೈದಿನ ಕಡಿನೋಗಿ ಬೈದಿನ ಮೂದಿನೋಗಂತ ಅಲ್ಲಿ ನೋಡುವವರು ಯಾರು? ಅಲ್ಲಿ ನಾವೇ ಹೋಗ್ಬೇಕು ಬೆಳಿಗ್ಗೆ ಎದ್ದು, ನೀರು ಬಂತು ನಮ್ಮ ಈಗಲೇ 3 ದಿನ ಇಲ್ಲ 4 ದಿನ ನಾವು ನಿಮಗೆ ಫೋನ್ ಆಯಿತು ನೀವು ಕಳಿಸ್ತೀನಿ, ಅಲ್ಲಿ ನೋಡೋರು ಜನ ಬೇಕಲ್ಲ ಅದಕ್ಕೆ. ಸರ್, ಇದೆಲ್ಲ ಎವ್ರಿಥಿಂಗ್ ಇಸ್ ರೆಕಾರ್ಡ್, ಕಂಪ್ಯೂಟರ್ ರೆಕಾರ್ಡ್ ಆಗ್ತಾ GPS ಫಿಟ್ ಮಾಡಿದ್ದೇವೆ 8 ವೆಹಿಕಲ್ಗೆ ಸರ್. GPS is showing us the track in our computer, ಎಲ್ಲ ಹೋಗ್ಕೊಂಡು ಅಂತ ಹೇಳಿ ನೆಕ್ಸ್ಟ್ ಆಫ್ ಆಲ್ ದಟ್ ಮಂತ್ಲಿ ಬಿಲ್ಸ್ ಕೊಡ್ತಿದ್ದೆ ಅವರಿಗೆ. ಈಗ ರಿಗಾರ್ಡಿಂಗ್ ನೀರು ಅವರು ಎಲ್ಲಿಂದ ಸಹ ಹೋಗಿ ತೊಗೊಂಬರ್ಬೇಕು, ನಾವು ಹೇಳಿದ ಕರೆಕ್ಟ್ ಅದು ನೀರು ಅದರಲ್ಲಿ ಹೇಳಿ ಮಾತಿಲ್ಲ. 490 rupees ಪರ್ ಟ್ರಿಪ್ ಸರ್, ಇದು ರೇಟ್. ಅದೀಗ ನೀವು ಹಾಕಿದವ್ರು ಹಾಕಿದ್ದ ಅವ್ರು ಹಾಕ್ಬೋದು ಸರ್, ಇಲ್ಲ ನನಗೆ ಟೆನ್ಷನ್ ಇಲ್ಲ ಸರ್. ಅವ್ರು ಅದೇ ರೇಟ್ಗೆ ಸಪ್ಲೈ ಮಾಡ್ತಿದ್ದಾರಲ್ಲ ಟೆಂಡರ್ನಲ್ಲಿ, ಅವರು ಟೆಂಡರ್ ಆಗ ನೀರು ಎಲ್ಲಿ ನಮಗಿಲ್ಲ, ನೀರು ಕೊಡಬೇಕು. ನಮ್ಮ ಗಾಡಿಯಲ್ಲಿ ನಾವು ಟೆಂಡರ್ ಕೊಡ ಹಾಕುವುದಲ್ಲ, ಇದು ನೀರು ನಾವು ಕೊಡಬೇಕು, ಹುಡುಕಿ ನಾವು ಹಣ ಕೊಡೋದು ನಾವು. GPS ಹಾಕಿದರೆ ನಮ್ಮ ಮನೆಗೆ ಬರ್ತದೆ, ನಮ್ಮ ಮನೆಗೆ ಬರುವಾಗ ಒಂದೇ ಡಬ್ಬ ಕೊಡ್ತಾರೆ, ಮತ್ತು ಉಳಿದ ನೀರು ಎಲ್ಲಿ ಹೋಗ್ತದೆ ಅದು ಗೊತ್ತಿಲ್ಲ. ಬೇರೆ ಮನೆಗೆ ಎಲ್ಲಿ ಉಂಟು ಮನೆ ಅಲ್ಲಿ ಯಾಕೆ ಇಲ್ಲ, ಯಾಕೆ ಸಿಗುತ್ತಲ್ಲ. ಕರೆಕ್ಟ್ ಆಗ್ತದೆ. ಕೆಲವೇ ಸಣ್ಣ ಪುಟ್ಟ ವಿಚಾರದಿಂದಾಗಿ ರೈತರು ಬರುವ ವ್ಯಾಲ್ಯೂ ಇಲ್ಲದಂಥ ಪರಿಸ್ಥಿತಿ ಆಗ್ತದೆ. ಕರೆಕ್ಟ್ ಸ್ಟ್ರೀಮ್ ಲೈನ್ ಮಾಡಿಕೊಂಡದನ್ನು ಸರಿಯಾಗಿ ಮುಟ್ಟಿಸುವ ರೀತಿಯಲ್ಲಿ ನೋಡೋದ ವ್ಯವಸ್ಥೆ ಇವತ್ತು ಅದನ್ನು ಮಾಡೋದು ಅವಕಾಶ ಇತ್ತು. ಆವೇದನ್ನು ನೀವು ಮಾಡಿ ಆಯ್ತಾ? ಮುಖಚೇರಿಯಲ್ಲಿ ಮಾತಾಡಲಿದೆ ನಗರಸಭೆ ಕೋಟೆಕಾರ ಪಟ್ಟಣ ಪಂಚಾಯತ್ ಮತ್ತು 24 ವಿಲೇಜಸ್ ಅದರ ಜೊತೆಗೆ 8 ಇನ್ಸ್ಟಿಟ್ಯೂಷನ್ಗಳಿಗೆ ಪ್ರಾಜೆಕ್ಟ್ ಏನಿದೆ ಈಗ ನಾವು ಮುಂಬೈಯಿಂದ ಇಲ್ಲಿಗೆ ಟ್ಯಾಂಕ್ ಕಟ್ಟಲಿಕ್ಕೆ ನೀರು ಬಂತು. ಎಲ್ಲಿ ಚಂಬುಗುಡ್ಡೆಯಲ್ಲಿ ಸಜ್ಪದಿಂದ ನಾವು ತರ್ತೇವೆ ನೀರು ಅಲ್ವಾ? ಟ್ಯಾಂಕ್ ಇಲ್ಲಿ 2.3 ಕಿಲೋಮೀಟರ್ಸ್ ಪೈಪ್ ಲೈನ್ ಹಾಕಲಿಕ್ಕೆ ಬಾಕಿ ಇದೆ ಸರ್. ನಾವು ಇಲೆಕ್ಷನ್ 4 ದಿನದ ಹಿಂದೆ ಸಹ ನಾವು ಸಾಕಷ್ಟು ಟ್ರೈ ಮಾಡಿದ್ದೇವೆ ಸರ್. ಎಲ್ಲ ಥರದಲ್ಲಿ ಪ್ರಯತ್ನ ಪಟ್ಟರು ನಮಗೆ ಮಾಡಲಿಕ್ಕೆ ಆಗಲಿಲ್ಲ. ಅವರ ಬೇಡಿಕೆ ಏನು ಅಂತ ಹೇಳಿದ್ರೆ ನಮಗೆ ಡಿಸ್ಟ್ರಿಬ್ಯೂಷನ್ ಪೈಪ್ ಲೈನ್ ರಾಬರ್ಟ್ ರೈಸಿಂಗ್ ಹಾಕುವ ಜೊತೆಯಲ್ಲೇ ಹಾಕಬೇಕು, ಆದರೆ ಮಾತ್ರ ನಾವು ನಿಮಗೆ ಮಾಡಲಿಕ್ಕೆ ಅಂತ ಹೇಳಿ ಇದು ಮಾಡಿದ್ವಿ ಸರ್. ಏನು ಇಲೆಕ್ಷನ್ ಆಗ್ತಾ ಇತ್ತು, ಸೊ ವಿಷಯ ಸೆನ್ಸಿಟಿವ್ ಅಂತ ಹೇಳಿ ನಾವು ಅದನ್ನು ಮತ್ತೆ ನೋಡುವ ಅಂತ ಟ್ಯಾಕಲ್ ಮಾಡುವಂತ ಇದು ಮಾಡಿದ್ವಿ ಸರ್. ಜೊತೆಗೆ ಈ 24 ವಿಲೇಜಸ್ ಎಸ್ಟಿಮೇಟ್ ಏನಿದೆ ಸರ್, ಅದನ್ನು ಕೂಡ ಸ್ವಲ್ಪ ಅವರೇ ರೂರಲ್ ವಾಟರ್ ಸಪ್ಲೈ ಮಾಡಲಿಕ್ಕೆ ಅದಾದ್ಮೇಲೆ ಸರ್, ಅದಾದ್ಮೇಲೆ ನಮ್ದು ಬಾಕಿ ಇರೋದು ಈ ತೊಗೊಂಡು ಜಂಕ್ಷನ್ ಅಲ್ಲಿ ಸ್ವಲ್ಪ ಅದು ನಮಗೆ ಅದನ್ನು ಸ್ವಲ್ಪ ಬೈಪಾಸ್ ಆಗಿ ಮಾಡಿದ್ದೀವಿ ಸರ್. 250 ಮೀಟರ್ಸ್ ಮಾತ್ರ ಬಾಕಿ ಇರೋದು. ಲಾಸ್ಟ್ ಟೈಮ್ ಮತ್ತೆ ಅದು ತಗೊಳ್ಬೇಕು, ಅದೆಲ್ಲಿ ಹೋಗ್ಬೇಕು ಪೈಪ್ ನಗರಸಭೆಗೆ ಬರೋದು ಪೈಪ್ ಸಪ್ರೇಟ್ ಆಗಿದೆ. ಅದಾಗಿದೆ ಸರ್. ಅದು ನಾವಲ್ಲಿ ನಮ್ದು ರೆಸ್ಕಾಮ್ ಆಫೀಸ್ ಹತ್ರ ಒಂದು ಲೀಕ್ ಹಾಕಿ ಅಲ್ಲಿಂದ ಒಂದು 559 MS ಪೈಪ್ ಲೈನ್ ಹಾಕಿ ಚೆಂಬುಗುಡ್ಡ ಅದು ಅಲ್ಲಿಂದ ಆಗಿದೆ. ಪುನಃ ಅಲ್ಲಿಂದ ಪುನಃ ಕೆಳಗೆ ನಮಗೆ ಬಂದು ಮಾಡಿ ಲೈನ್ಗೆ ಲಿಂಕ್ ಮಾಡಿದ್ದೀವಿ ಸರ್. ಅಲ್ಲಿವರೆಗೆ ತಂದು ನಿಲ್ಲಿಸಿದ್ದೇವೆ. ಈಗ ಹಳೆದಲ್ಲ ಹಳೇದು ಈಗಾಗಲೇ KWFCಯಿಂದ ಹಾಕಿರೋದು ನಿಯರ್ಲಿ ಒಂದು 70 ಕಿಲೋಮೀಟರ್ಸ್ ಇದೆ ಸರ್. ಈಗ ಹೊಸದಾಗಿ ಹಾಕಬೇಕಾಗಿರೋದು ಅಂದರೆ ಇಲ್ಲಿ ಗ್ಯಾಪ್ ಇದೆ, ಗ್ಯಾಪ್ ನಿಯರ್ಲಿ 100 ಕಿಲೋಮೀಟರ್ ಆಗುತ್ತೆ. ಮತ್ತು 11,000 ಹೌಸ್ ಸರ್ವಿಸ್ ಕನೆಕ್ಷನ್ ಕೊಡಬೇಕಾಗುತ್ತೆ ಸರ್. ಸೊ ಮತ್ತೆ 2 ಓವರ್ ಟ್ಯಾಂಕ್ ನಮ್ಮ ಇದ್ರ ಪ್ರಕಾರ ಅಸೆಸ್ಮೆಂಟ್ ಪ್ರಕಾರ ಇನ್ನೂ 2 ಓವರ್ ಟ್ಯಾಂಕ್ ಬೇಕಾಗುತ್ತೆ ಸರ್. ಸೊ ಇಷ್ಟೊಂದು ಸೇರಿಸಿ ನಿಯರ್ಲಿ 60 to 65 crores ಆಗುತ್ತೆ ಸರ್. ಪ್ಲಸ್ ETV ಇದೆಲ್ಲ ಸೇರಿಸಿ ಅರೌಂಡ್ 85 crores to 90 crores ಎಸ್ಟಿಮೇಟ್ ಆಗುತ್ತೆ ಸರ್. ಅದನ್ನು ಗೌರ್ಮೆಂಟ್ ಸಬ್ಮಿಟ್ ಮಾಡಿದ್ವಿ. ಆನ್ ಗೋಯಿಂಗ್ ಸ್ಕೀಮ್ ಇರೋದ್ರಿಂದ ಅದನ್ನು ಟೇಕಪ್ ಆಗಿಲ್ಲ ಸರ್. ಈಗ ಮತ್ತೆ ಸಬ್ಮಿಟ್ ಮಾಡ್ತೀವಿ ಸರ್ ಅದನ್ನು ಎಸ್ಟಿಮೇಟ್. ಅದಾದರೆ ತೊಗೊಂಡ್ರೆ ಕಂಪ್ಲೀಟ್ ನೆಟ್ವರ್ಕು ಕಂಪ್ಲೀಟ್ ಆಗುತ್ತೆ ಸರ್. ಇಲ್ಲಿ ಗ್ಯಾಪ್ ಇದೆ ಈಗ ಮೇಡಮ್ ಹೇಳ್ದಂಗೆ ಆ ಪೈಪಿನಲ್ಲಿ ಇಲ್ಲಿ ಸಂಪೂರ್ಣ ಇರುವಂಥ ಪೈಪಿನ ಅದನ್ನು ರೀಪ್ಲೇಸ್ ಮಾಡಿದ್ರೆ ಎಲ್ಲ ನೆಟ್ವರ್ಕ್ ಕರೆಕ್ಟ್ ಆಗುತ್ತೆ ಸರ್, ಡಿಸ್ಟ್ರಿಬ್ಯೂಷನ್ ಕರೆಕ್ಟ್ ಆಗುತ್ತೆ. ನಂತರ ನಾನು ಆ ಕೆಲಸ ಬಿಟ್ಟಿದ್ದಾರೆ, ಈ ಉದ್ದ ಮನೆ ಬಿಟ್ಟಿದೆ ಅಂತ ಹೇಳಿ ನಮ್ಗೇನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೀವು ಮೀಟಿಂಗ್ ಬಂದು ನನ್ನ ಜೊತೆ ಮೀಟಿಂಗ್ ಹೋದರೆ ಆಗೋದಿಲ್ಲ. ಅವರನ್ನು ಕರ್ಕೊಂಡು ಎಲ್ಲಿ ಎಲ್ಲ ಮನೆಗಳಿದೆ ಆ ವ್ಯಾಪ್ತಿ ಎಲ್ಲ ಕವರ್ ಆಗಿದೆ ಅಂತ ಅವರ ಮ್ಯಾಪಲ್ಲಿದೆ ಅಂತ ಮ್ಯಾಪ್ ತೆಗೆದು ನೀವು ನೋಡಬೇಕು.
ನಾಳೆ ಅನುದಾನ ಬಿಡುಗಡೆ ಮಾಡಿ ಬಂದ ನಂತರ ಕೆಲಸ ಪ್ರಾರಂಭ ಮಾಡಿದ ನಂತರ ಅಲ್ಲಿ ಬಿಟ್ಟಿದ್ದಾರೆ, ಇಲ್ಲಿ ನಮ್ಮಿಂದ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ಸಬ್ಮಿಟ್ ಮಾಡೋದು ಆಲ್ರೆಡಿ ಯಾವುದು ಮ್ಯಾಪ್ ಸಬ್ಮಿಟ್ ಮಾಡಲಿಲ್ವಾ? ಮ್ಯಾಪ್ ಸರ್ ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದಾರೆ. ಅಧ್ಯಕ್ಷರು ಅದು ಒಳ್ಳೇದು, ಕೈ ಬಿಡೋದಂತ ನೀವು ನೋಡಿ ಸರ್ ಒಂದು ಸೆಟ್ ಸಬ್ಮಿಟ್ ಮಾಡ್ತೀವಿ ಸರ್. ನಾವು ಹೇಳೋಕ್ಕೆ ಸೈಟ್ ಇನ್ಸ್ಪೆಕ್ಷನ್ ಮಾಡಿ ನಾವು ಯಾರು ಫ್ರೀ ಅವರು ಸೈಟ್ ಇನ್ಸ್ಪೆಕ್ಷನ್ ಮಾಡಿ ನೋಡಿ. ಮ್ಯಾಪ್ ಸಬ್ಮಿಟ್ ಮಾಡೋದು ಕೂಡ ನಮಗೆ ಇದು ನೋಡಿದ್ರೆ ಅರ್ಥ ಆಗೋದಿಲ್ಲ. ನೀವು ಮ್ಯಾಪ್ ನೋಡಿದ್ವಿ. ಹೌದು ಸರ್, ಸೈಟ್ ಇನ್ಸ್ಪೆಕ್ಷನ್ ಆಗ್ತದೆ. ನೀವು ಅವರು ಮಾಡಿದ ಕೌನ್ಸಿಲರ್ ಅಲ್ಲಿ ಹೋಗಿ ಅದನ್ನು ಫಿಸಿಕಲ್ ಆಗಿ ಕರೆಕ್ಟ್ ಆಗಿ ನೋಡಿಬಿಡಿ. ಓಕೆ ಹೌದು, ಮತ್ತೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಇಲ್ಲದೆ ಕೆಲಸ ಸ್ಟಾರ್ಟ್ ಆಗೋ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಈಗ ಕಳೆದ ಕೊರತೆಗೆ ಸಂಬಂಧಪಟ್ಟಾಗ ಏನು ಮಾಡ್ತೀವಿ ಈಗ? ಹೌದು ಸರ್, 1.5 ಕೋಟಿ ಆಕ್ಷನ್ ಪ್ಲಾನ್ ಕಳಿಸಿದ್ದೀವಿ. ಕೋಟೆಪುರ, ಕೋಡಿ, ಸುಭಾಷ್ ನಗರ, ಇಲೆ ನಗರದಲ್ಲಿ ಮುಂದೆ ಪರ್ಮನೆಂಟ್ ಕೆಲಸ ಮಾಡಿ ಒಂದು 4-5 ವರ್ಷ ನೀವು ಕೂಡ ಕಳೆದು ಕೊಡ್ತಾಗಲಿಲ್ಲ. ಆದರೆ ಅದು ಮೇಂಟೈನ್ ಮಾಡಲಿಕ್ಕೆ ನೀವು ದುಡ್ಡು ಬಿಡುಗಡೆ ಮಾಡಿಸದಿದ್ದರೆ ಇನ್ನೊಂದು 2-3 ವರ್ಷದಲ್ಲಿ ಮತ್ತೆ ಹೋದರೆ ಮತ್ತೆ ಹೊಸ ಸ್ಕೀಮ್ ತರಲಿಕ್ಕೆ ಆಗೋದು ಸಾಧ್ಯ ಇಲ್ಲ. ಮತ್ತೆ ಎಲ್ಲ ಮನೇಲಿ ಹೋಗುವಂಥ ಪರಿಸ್ಥಿತಿ ಆಗ್ತದೆ. ಸೊ ಈ ಸಲ ನೀವು ಮೇಂಟೈನ್ ಮಾಡಲಿಕ್ಕೆ ಎಷ್ಟು ದುಡ್ಡು ಬೇಕು ಆ ಪ್ರಪೋಸಲ್ ನೀವು ಈ ಸಲ ಅದನ್ನು ಸರ್ಕಾರಕ್ಕೆ ಕಳಿಸಬೇಕು. ಓನ್ಲಿ ಫಾರ್ ದಿ ಮೇಂಟೆನೆನ್ಸ್, ಇಯರ್ಲಿ ಮೇಂಟೆನೆನ್ಸ್ ನಮಗೆ ಇಷ್ಟು ಬೇಕಂತೇಳಿ 1 ವರ್ಷಕ್ಕಲ್ಲ, ಪ್ರತಿ ವರ್ಷ ಕೂಡ ನಮಗೆ ಮಾಡಿದ ಕೆಲಸ ಮೇಂಟೈನ್ ಮಾಡಲಿಕ್ಕೆ ಇಷ್ಟು ಬೇಕಂತೇಳಿ ನಿಮ್ಮ ಡಿಪಾರ್ಟ್ಮೆಂಟಿಂದ ನೀವು ಅದನ್ನು ಕಲಿಸಲೇಬೇಕು. ನೀವು ಮನೆ ಕಟ್ಟಿದ ನಂತರ ಮನೆ ಕೂಡ ನೀವು ಮೇಂಟೈನ್ ಮನೆ ಕೂಡ ಹೋಗ್ತದೆ. ಈ ವರ್ಷ ಆಕ್ಷನ್ ಪ್ಲಾನ್ ಅಲ್ಲಿ ಸರ್ ಮೇಂಟೆನೆನ್ಸ್ ಈ ಪರ್ಮನೆಂಟ್ ಕೆಲವು ಕೆಲಸ ಮಾಡಿದಾರಲ್ಲ ಸರ್, ಅದರ ಮೇಂಟೆನೆನ್ಸ್ ಅದು ಸಪ್ರೇಟ್ ಆಗಿ, ಪ್ಲಸ್ ನಮ್ಗೆ ಈಗ ಟೆಂಪರರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲ ಯೋಜನೆ ಆಗ್ತದೆ ಯಾವುದೋ ಒಂದು ಪ್ಲೇಸ್ ಅಲ್ಲಿ. ಸೊ ಅದಕ್ಕೋಸ್ಕರ 1.5 ಕೋಟಿ ಅನುದಾನ ಬೇಕಂತೇಳಿ ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸಿ ಕಳಿಸಿದ್ದಾರೆ. ಬಟ್ ಅಷ್ಟು ಈಗ ಸದ್ಯಕ್ಕೆ ಬಂದ್ರೆ ಒಮ್ಮೆ ಮ್ಯಾನೇಜ್ ಮಾಡ್ಬೋದು. ಆಯ್ತು, 9 ಕೆರೆಯಲ್ಲಿ ಒಂದು 50-100 ಮೀಟರ್ ಕಲ್ಲಾಗಿರ್ತಲ್ಲ, ಅದನ್ನೇ ಸರಿಪಡಿಸಬೇಕು. ಹೌದು, ಅದು ಸರಿ ಮಾಡಬೇಕು. ಯಾವ ಮಾಡ್ತೀವಿ? ನೆಕ್ಸ್ಟ್ ಇದಕ್ಕಿಂತ ಮೊದಲು ಮಾಡೋಣ ಸರ್. ಮನೆ ಬಿದ್ದ ನಂತರ ಇಲ್ಲ ಸರ್, ಅದಕ್ಕಿಂತ ಮೊದಲು ಯಾವ ಹೇಳಿ ನೆಕ್ಸ್ಟ್ ವೀಕ್ ಅಲ್ಲಿ ಡೇಟ್ ಹೇಳಿ. ಶೀಘ್ರ ಉಂಟಲ್ಲ ಸರ್. ಹೌದು, ಸ್ಮಶಾನ ಬರ್ತದೆ. ಡೇಟ್ ಹೇಳಿ ಯಾವುದು? 25th ಒಳಗೆ. ಅದು 25th ಸ್ವಲ್ಪ ಇರೋದು 100 ಮೀಟರ್ ಅಷ್ಟೇ, 50 ಮೀಟರ್ ಅದನ್ನ ಟಾಪ್ ಅಪ್ ಮಾಡಿ. ಅದನ್ನು ಟಾಪ್ ಅಪ್ ಮಾಡಿ. ಮುಖಚೇರಿ ಅವರೇ ಹೇಳ್ತಾ 25th 24 ಫೋನ್ ಮಾಡಿ ನನ್ನ ಕಲಿಕೆ ಅದು ಸ್ಟಾರ್ಟ್ ಆಗಬೇಕು. ಇದರಲ್ಲಿ ಬಡವರಿಗೆ ಇಷ್ಟದು 3,00,000 ಕೋಟಿ ಬಜೆಟ್ ಇಟ್ಟು ಬಡವರ ಮನೆ ಕೆಳಗೆ ಬಿಡಲಿಕ್ಕೆ ಆದರೆ ಸರ್ಕಾರ ಏನು ಸುಖ? ನಮ್ಮ ಇದಕ್ಕೆಲ್ಲ ಅಲ್ಲಿ ನಿಮ್ಮ ಉಚ್ಚಿಲ ಆ ಬೆಲ್ಟಲ್ಲಿ ಕೊನೆ ಪ್ರಪೋಸಲ್ ಸಲ್ಲಿಸಬೇಕು ಸರ್ಕಾರಕ್ಕೆ. ಬಟ್ಟಪಾಡಿ SDRF ಅಲ್ಲಿ ಟೋಟಲ್ ದಕ್ಷಿಣ ಕನ್ನಡ ಜಿಲ್ಲೆಗೆ 5 ಕೋಟಿ ಬಂದಿದೆ ಸರ್. ಅದರಲ್ಲಿ ಬಟ್ಟಪಾಡಿ ಪ್ರದೇಶದಲ್ಲಿ 2.25 ಕೋಟಿ ಇದು ಮಾಡಿದ್ದಾರೆ. ಯಾವುದಕ್ಕೆ ಅದು SDRF ರೋಡ್ ಮತ್ತೆ ಪ್ರೊಟೆಕ್ಷನ್ ವರ್ಕ್ ಅಂತ ಮಾಡಿದ್ದಾರೆ. ಅದರಲ್ಲಿ 75 ಮೀಟರ್ ಪ್ರೊಟೆಕ್ಷನ್ ರೋಡ್ ಕಟ್ ಆಯ್ತಲ್ಲ ಸರ್, ಆ ಪೋರ್ಷನ್ ಅಲ್ಲಿ. ಮತ್ತೆ ಅದು ರೆಸ್ಟೋರೇಷನ್ಗೆ ಫುಲ್ ರೋಡ್ ರೆಸ್ಟೋರೇಷನ್ ಕಾಂಕ್ರೀಟ್ ಮಾಡಲಿಕ್ಕೆ ಪ್ರಪೋಸಲ್ ಇದೆ. ಟೆಂಡರ್ ಆಗಿದೆ ಸರ್, ಬಟ್ ಅದು CRZ ಕ್ಲಿಯರೆನ್ಸ್ ಮತ್ತೆ ಅದೊಂದು ಸಮಸ್ಯೆಯಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಸರ್. CRZ ಆಫೀಸರ್ ಕ್ಲಿಯರೆನ್ಸ್ ಎಲ್ಲಿ ಹೋಗಿದೆ? ಅಲ್ಲಿ DC ಆಫೀಸಿಂದ ಕ್ಲಿಯರೆನ್ಸ್ ಮಾಡಿ. ಓಕೆ ಓಕೆ ಸರ್. ಯಾವ ವರ್ಕ್ ಏಜೆನ್ಸಿ ಯಾರು? ಏಜೆನ್ಸಿ ಸತೀಶ್ ಶೇಖ್ ಅಂತ. ಸತೀಶ್ ಶೇಖ್ ಅವರು ಫಾಲೋ ಮಾಡಿಸ್ಬೇಕು. ಓಕೆ ಓಕೆ ಫಾಲೋ ಮಾಡಿ ಕೆಲಸ ಮಾಡಿಸ್ಬೇಕು. ಓಕೆ ಓಕೆ. ಅದೇ ಮೊನ್ನೆ ಕೇಳಿದ್ದಕ್ಕೆ ಅಧ್ಯಕ್ಷರು ಇರುವಾಗ ಕೇಳಿದ್ದಕ್ಕೆ ಮಾಡ್ತೇನೆ ಅಂತ ಹೇಳ್ತಾರೆ. ಇಂಜಿನಿಯರ್ ಬಂದು ಕೆಲಸದ ಗಮನಕ್ಕೆ ಕೊಡ್ತಿಲ್ಲ ಸರ್. ಅಲ್ಲಿ ತೋಡಿದ ಕೆಲಸ ಮಳೆಗಾಲ ಬಂದರೆ ಹೋಗ್ಲಿಕ್ಕೆ ಆಗುದಿಲ್ಲ. ನೀವು ಸ್ಪೆಷಲ್ ಗ್ರಾಂಟಲ್ಲಿ ಎಲ್ಲ ವಾರ್ಡ್ಗೆ 7 ಲಕ್ಷ ಸ್ಪೆಷಲ್ ಗ್ರಾಂಟ್ ಅಲ್ಲ, ನಗರಸಭಾ ಗ್ರಾಂಟ್, ಮುನ್ಸಿಪಲ್ ಗ್ರಾಂಟಲ್ಲಿ 7 ಲ್ಯಾಕ್ ಇತ್ತು. ಎಲ್ಲ ವಾರ್ಡ್ ಕೆಲಸ ಮಾಡಿ ಅವರ ಇನ್ನೊಬ್ಬರದ್ದು ಕೆಲಸ ಮಾತ್ರ ಯಾಕೆ ಹೇಗಾಗಿದೆ? ನೀವು ಅಧ್ಯಕ್ಷ ಉಪಾಧ್ಯಕ್ಷರ ಇವನ್ನ ದೊಡ್ಡ ದೊಡ್ಡ ಲೀಡರ್ ಕೆಲಸ ಮಾಡಿಸಿ ಯಾವ್ದು ಪೆಂಡಿಂಗ್ ಇರ್ತದ? ಜೋರು ಮಾತಾಡ ಮಾರೆ. ನಾಳೆ ಮಾತಾಡ
ಯಾರು ಇವರ ಸ್ವಲ್ಪ ಜನವ ನೀವಮ್ಮ ನಾನು ಸ್ಟಾರ್ಟ್ ನಾಳೆಗೆ ಸರ್ ನಾನು ಇನ್ಸ್ಪೆಕ್ಷನ್ ಮಾಡಿ ಸರ್ ನೆಲದ ಪೂರ್ತಿ ಉಂಟು ಒಳ್ಳೆಯದಲ್ಲಿ ಕೋಣಿಗೆ ಬಿಟ್ಟರೆ ಅವರು 45 ಮೀಟ್ರ್ ಉಂಟು ಅದೇ ಇಂಜಿನಿಯರ್ ಬಂತು ಆದರೆ ಅವತ್ತು ಎಸ್ಟಿಮೇಟ್ ಆಗಿತ್ತು ಯಾಕೆ ಮಾಡಲಿಲ್ಲ ಅದು ಬಾಕಿ ಕಾಸು ಮೇಲೆ ಅಂತ ರೇಟ್ ಸುಮ್ಮನೆ ಇಲ್ಲ ಸರ್ ಅವ್ರು ಎಸ್ಟಿಮೇಟ್ ಮಾಡಿದಂಗೆ ಇನ್ನೊಂದು ಸಲ ಇದ್ದಾಗ ಮಾಡಿ ಸೊ ಅದರಲ್ಲಿ ಏನು ಉಳಿತಿದೆ 15 ಮೀಟರ್ ಅಷ್ಟು ಟ್ರೈನ್ ಇದೆ ಸೊ ಅಷ್ಟುವರೆಗೆ ನಾಳೆ ತೋರಿಸಿ ಮಾಡಿ ಸರ್ ಕಂಟಿನ್ಯೂ ಮಾಡಿ ಬಂದು ಸರ್ ನೋಡಿ ಮೇಲ್ಗಡೆಯಿಂದ ಮಾಡಬೇಕು ಗೊತ್ತಾಯ್ತು ನನಗೆ ನನಗೆ ನೋಡಲು ಸಾಕಾಗಿ 20 ವರ್ಷ 21 ಈಗ ಉಳಿದ ವರ್ಕಿಂಗ್ 15 ಮೀಟರ್ ಅಷ್ಟು ಕಾಂಕ್ರೀಟ್ ಇದೆ ಉಳಿದದಕ್ಕೆ ಪೈಪ್ ಹಾಕ್ಲಿಕ್ಕೆ ಒಪ್ಪಿದ್ದಾರೆ ಮೊನ್ನೆ ನಾವು ಹೋದಾಗ ಪೈಪ್ ಆಗೋದಿಲ್ಲ ಬ್ಲಾಕ್ ಆಗ್ತದೆ ಪೈಪ್ ಮೇಲೆ ಬ್ಲಾಕ್ ಆಗಿ ಉಂಟು ಆಯ್ತಪ್ಪ ಹೇಳಿ ಏನು ಅಷ್ಟೇ ಉಂಟು ಸರ್ 2 ಲಕ್ಷ ಅಷ್ಟೇ 2 ಲಕ್ಷ ಅಲ್ವಾ ಅದು ಎಸ್ ಸಿ ಏರಿಯಾ ಹೌದಾ ಹೌದು ಸರ್ ಮತ್ತೆ ಗ್ರಾಂಟ್ ಬರೋದಿಲ್ಲ ಎಸ್ ಸಿ ಮುಂದಕ್ಕೆ ಸಪ್ರೇಟ್ ಮತ್ತೆ ಮಾಡಿಸ್ಕೊಡಿ ನೆಕ್ಸ್ಟ್ ಎಸ್ ಸಿ ಗ್ರಾಂಟಲ್ಲಿ ನಿಮಗೆ ಜಾಗ ಸಿಗೋದಿಲ್ಲ ಎಸ್ ಸಿ ಗ್ರಾಂಟಲ್ಲಿ ಇರಬೇಕಂತೇಳಿ ಅದು ನೋಡಿ ಮಾಡಿಸಿ ಎಲ್ಲ ಮಾಡಿಸಿ ನೆಕ್ಸ್ಟ್ ಕೊಡಿ ಅದು ಯಾವ ಗ್ರಾಂಟ್ ಕೊಡ್ತೇವೆ ಅಂತ ಹೇಳಿ ಅವರಿಗೆ ಸರಿ ಸರ್ ಅದಕ್ಕೆ ಇಷ್ಟು ಕಷ್ಟ ಬರಲಿಕ್ಕೆ ನಿಮಗೆ ಆದರೆ ನಾಳೆ ಅದನ್ನು ಕಂಪ್ಲೇಂಟ್ ಮಾಡಿಸಿ 2 lakhs ಎಕ್ಸ್ಟ್ರಾ ನೆಕ್ಸ್ಟ್ ಎಸ್ ಸಿ ಗ್ರಾಂಟಲ್ಲಿ ಬಂದಾಗ ಮೊದಲ ಆದ್ಯತೆ ಮೇಲೆ ಇಡೀನಿ ಸರಿ ಸರ್ ಚೀಫ್ ಆಫೀಸರ್ ಅವರು ನಮ್ಮ ವಾರ್ಡಲ್ಲಿ ಅರ್ಧ ಕೆಲಸ ಆಗಿದೆ ಮತ್ತೆ ಅರ್ಧ ಕೆಲಸ ತೋಡಿದ್ದು ಅದು ಅರ್ಧ 2 ಲಕ್ಷದಲ್ಲಿ ಅದೇನಾಗಿದೆ ಅದಕ್ಕೆ ದುಡ್ಡಿದೆ ಹಾಂ ದುಡ್ಡಿದೆ ಸರ್ ಯಾರು ಕೆಲಸ ಮಾಡೋದು ಈ ಸರ್ ಅದೇನಾಗಿದೆ ಟ್ರೈನ್ ಎತ್ತರ ಮಾಡಬೇಕು ಹಾಗೆ ಮುಚ್ಚಿದ್ರೆ ಆಗೋದಿಲ್ಲ ಯಾಕೆ ತೋರಿಸೋದಿಲ್ಲ ಅಲ್ಲ ಸರ್ ಅದೇ ಹಾಗೆ ಸಾಕಾಗ್ತದೆ ಸರ್ ಹಾಗೆ ಮಾಡಿದ್ರೆ ಆಗ್ತಿಲ್ಲ ಬಟ್ ಮನೆಗಳಿಗೆ ಹೋಗ್ಲಿಕ್ಕೆ ಆಗುದು ಮನೆಯಿಂದ ನೀರು ಒಳಗೆ ಬರ್ತದೆ ಸರ್ ನಾವು ಎತ್ತರ ಮಾಡಿದ್ವಿ ಈಗ ಅವರು ಪ್ರಾಕ್ಟಿಕಲ್ ಸಮಸ್ಯೆ ಇರ್ತಾರೆ ಸರಿ ನಾವು ಡ್ರೈನ್ ಸೈಡ್ ಎತ್ತರ ಮಾಡಿದ್ವಿ ಮನೆ ಒಳಗೆ ನೀರು ಹೊರಗೆ ಬರೋದಿಲ್ಲ ಆಯ್ತು ಒಂದು ಕೆಲಸ ಮಾಡಿ ಸರಿ ಮಾಡ್ತೇವೆ ಅದು ನೋಡಿ ಯಾವುದು ಕರೆಕ್ಟ್ ಅಂತ ಅವ್ರು ಎದುರು ಇರ್ತಾರೆ ಅದು ಬೇರೆ ಇಲ್ಲ ಅಲ್ಲ ಮೊದಲ ನೆಕ್ಸ್ಟ್ ತಕ್ಷಣ ಅದು ಸಪ್ರೇಟ್ ಮೀಟಿಂಗ್ ಮಾಡಿ ಸ್ವಲ್ಪ ಸ್ಟ್ರಿಕ್ಟ್ ಆ್ಯಕ್ಷನ್ ತೆಗೆದುಕೊಂಡು ಸಮರ್ಪಕವಾಗಿ ಅದನ್ನು ನಾವು ಅನುಷ್ಠಾನ ಮಾಡೋ ಕೆಲಸ ನಾವು ನಗರಸಭೆಯನ್ನು ಮಾಡುವ ಬಹುಶಃ ಅಧ್ಯಕ್ಷರನ್ನು ಎಲ್ಲ ಸದಸ್ಯರನ್ನು ಅಭಿನಂದಿಸ್ತೇನೆ ಇದ್ದಂಥ ಒಂದು ನಿಮಿಷ ಯುಜಿಡಿದು ಈಗ ಮಳೆ ಬರುವಾಗ ಅಲ್ಲಿ ನಮ್ಮ ಒಟ್ಟಲ್ಲಿ ಯುಜಿಡಿ ಸೇಂಬರಿಂದ ನೀರು ಮೇಲೆ ಬರ್ತದೆ ತುಂಬಾ ಸಲ ಹೇಳಿದೆ ಅಂತ ಮೇಡಮ್ಗೆ ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಸರ್ ಮಳೆ ಬರುವ ಮೊದಲು ಮಾಡಬೇಕು ಯುಜಿಡಿ ಇಂಜಿನಿಯರ್ಸ್ ಬಂದಿದ್ದಾರಾ ಸರ್ ಇದು ಒಂದು ಲೈನ್ ಇನ್ನೂ ಕಮಿಷನ್ ಆಗಲಿಲ್ಲ ಸರ್ ಇದೇನಾಗಿದೆ ಅಂದ್ರೆ ನಮ್ಗೆ ಇನ್ನು ವೆಟ್ವೆಲ್ ಕಂಪ್ಲೀಟ್ ಆಗದೆ ಇರೋದ್ರಿಂದ ನಾವು ಪ್ರತಿ ಮ್ಯಾನ್ಯುವಲ್ಗಳಲ್ಲಿ ಸಹ ಒಂದು 4 ಹೋಲ್ಸ್ ಬಿಟ್ಟಿದ್ದೇವೆ ಪ್ರತಿ ಮ್ಯಾನ್ಯುವಲ್ಗಳಲ್ಲಿ ಸರ್ ನೆಕ್ಸ್ಟ್ ಹೌಸ್ ಸರ್ವಿಸ್ ಕನೆಕ್ಷನ್ ಕೊಡಬೇಕು ಅಂತೇಳಿ 4 ಹೋಲ್ಸ್ ಬಿಟ್ಟಿದ್ದೇವೆ ಸರ್ ಈ ಮಳೆದ ನೀರು ಕೆಲವೊಮ್ಮೆ ಅದರಲ್ಲಿ ತುಂಬಿ ಎಂಟಲ್ಲಿ ಡೌನ್ ಮೋಸ್ಟ್ ಪಾಯಿಂಟ್ ಇರ್ತದೆ ಸರ್ ಅಲ್ಲಿಗೆ ಬಂದು ಆ ಲಾಸ್ಟ್ ಮ್ಯಾನ್ಯುವಲ್ ಹತ್ರ ಯೂಶುವಲಿ ವೆಟ್ವೆಲ್ ಇರ್ತದೆ ಆ ವೆಟ್ವೆಲ್ ಕಂಪ್ಲೀಟ್ ಆಗದೆ ಇರೋದ್ರಿಂದ ಇನ್ನೊಂದು ವೆಟ್ವೆಲ್ಗೆ ಹೋಗ್ತದೆ ಸರ್ ವೆಟ್ವೆಲ್ ದಂಡಿ ಇರುತ್ತೆ ಅದು ಹೋಗ್ತದೆ ಇದೇನಾಗಿದೆ ಅಂತೇಳಿ ನಮ್ಮಲ್ಲಿ ವೆಟ್ವೆಲ್ ಕಂಪ್ಲೀಟ್ ಆಗದೆ ಇರ್ತದೆ ಸರ್ ಲೋವರ್ ಮೋಸ್ಟ್ ಇರ್ತದೆ ಸರ್ ಅಲ್ಲಿಗೆ ಬಂದು ಸ್ವಲ್ಪ ಹೊಸ ಆಗುತ್ತೆ ಸರ್ ಕೆಲವು ಕಡೆ ನಾವು ಅದನ್ನು ಬೈಪಾಸ್ ಮಾಡಿ ಹೋಗಿದ್ದೇವೆ ಸಮಸ್ಯೆ ಎಲ್ಲ ನಮಗೆ ಕೂಡ ಗೊತ್ತಿದೆ ಏನಂತ ಹೇಳಿ ಸರಿ ಪರಿಹಾರ ಅಂತ ಹೇಳಿ ಪರಿಹಾರ ಅಂತ ಹೇಳಿದ್ರೆ ಸೈಡ್ ಇದ್ದಾಗ ಅದಕ್ಕೊಂದು ನ್ಯಾಚುರಲ್ ಡ್ರೈನಿಗೆ ಹೋಗುವಾಗ ಮಾಡಿ ನಮ್ಮ ಲೋಕಲ್ ಇಂಜಿನಿಯರ್ ನೀವು ಕೂಡ ಬನ್ನಿ ಸ್ವಲ್ಪ ಸಜೆಷನ್ ಕೊಟ್ಟು ಅದಕ್ಕೆ ನೀವು ಪರಿಹಾರ ಕಂಡುಹಿಡಿಬೇಕು ಸಮಸ್ಯೆಗೆ ಪರಿಹಾರ ನೀವು ಅದನ್ನು ಲೋಕಲ್ ಇಂಜಿನಿಯರ್ಸ್ ಅವರು ಕರ್ಕೊಂಡು ಹೋಗಿ ಮ್ಯಾನ್ಯುವಲ್ ಮೇಲೆ ಬರ್ತದಲ್ಲ ಕರ್ಕೊಂಡು ಹೋಗಿ ಅದು ನೀವು ಹೇಳಿದಾಗ ಅವ್ರು ಮಾಡ್ತಾರೆ ಸರ್ ಒಂದೆರಡು ಕಡೆ ಹಾಗೆ ಮಾಡಿದೆ ಇದೆ ಎಲ್ಲಿಗೆ ಇಷ್ಟು ದಿವಸ ಇಲ್ಲಿಗೆ ಎಷ್ಟು ದಿವಸ ಎಲ್ಲ ಕೂಡ ಇವತ್ತು ಇಂದಿನ ಸಮಸ್ಯೆ ಮಂಗಳೂರು ಕಾರ್ಪೊರೇಷನಲ್ಲಿ ಇದೆ ಎಲ್ಲ ನಮ್ಮ ಈ ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಕೂಡ ಇದೆ ಗ್ರಾಮೀಣ ಮಟ್ಟದ ಏನಂತ ಹೇಳಿದರೆ ಜಾಸ್ತಿ ಪ್ರತಿಯೊಂದು ಮನೆಯವರು ಕೂಡ ಈ ಅಲ್ಲಿ ಆ ಕಡೆ ಎಲ್ಲ ಗ್ರಾಮೀಣ ಒಂದು ಬಾವಿಯನ್ನು ಅವಲಂಬಿತವಾಗಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಬಾವಿ ಇರ್ತದೆ ಪ್ರತಿಯೊಂದು ಊರಲ್ಲಿ ಕೂಡ ಬಾವಿ ಇರ್ತದೆ ಅದಕ್ಕೆ ಅವಲಂಬಿತರಾಗಿ ಇರೋದು ವಿಚಾರ ಇವತ್ತಾಗ್ತದೆ ನಗರ ಮಟ್ಟಕ್ಕೆ ಜಾಸ್ತಿ ಆದಾಗ ಬಾವಿಗಳೆಲ್ಲ ಕಡಿಮೆ ಆಗುವಂಥ ಪರಿಸ್ಥಿತಿ ಇವತ್ತು ಯಾವ ಮನೆಯಲ್ಲಿ ಕೂಡ ಇವತ್ತು ಬಾವಿಗಳಿರೋದು ಕಡಿಮೆ ಸೊ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗ್ತಾ ಕಾಣ್ತದೆ ಈ ಒಂದು ತಿಂಗಳಿನಲ್ಲಿ
ಆದರೂ ಕೂಡ ಇದ್ದಂಥ ನಮ್ಮ ನಗರಸಭೆಯಲ್ಲಿ ಉಳ್ಳಾಲ ನಗರಸಭೆ ಒಂದು ಅತ್ಯುತ್ತಮವಾದ ನಗರಸಭೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಉತ್ತಮವಾಗಿ ಬಹುಶಃ ಜನರಿಗೆ ಕೊಡೋ ಸವಲತ್ತು ಎಲ್ಲದೂ ಕೊಡುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಅದನ್ನು ಇನ್ನಷ್ಟು ಉತ್ತಮವಾಗಿ ಮುಂದೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಇವತ್ತು ನಮಗೆ ಇರುವಂಥದ್ದು. ಸೊ ಈಗ ಇದನ್ನು ಕಮಿಷನರ್ ಅವರು ಮತ್ತು ನಮ್ಮ ತೇಜಮೂರ್ತಿ ಅವರು ಇಂಜಿನಿಯರ್ಸ್ ಮತ್ತು ಕೂತ್ಕೊಂಡು ಏನೋ ನಾವು ಚರ್ಚೆ ಮಾಡಿದ್ದೇವೆ ಅದನ್ನು ನೀವು ಆದಷ್ಟು ಬೇಗ ಅನುಷ್ಠಾನ ಮಾಡಲಿಕ್ಕೆ ಆಗಲಿ. ಮತ್ತು ಮುಂದಿನ ದಿನಗಳಲ್ಲಿ ಘನತ್ಯಾಜ್ಯ ಮತ್ತು ಇನ್ನಿತರ ಸಂಬಂಧಪಟ್ಟಾಗೆ ನಾನು ಬಹುಶಃ ಅದಕ್ಕೆ ನಾವು ಮುಂದೆ ತಗೊಂಡು ಹೋಗುವಂಥ ವ್ಯವಸ್ಥೆ ಖಂಡಿತವಾಗಿ ನಾವು ಅದಕ್ಕೆ ಮಾಡುವಂತ ಹೇಳಿಕೆಯನ್ನು ಬಯಸಿ ಮಾಡಿ ನೋಡಿ